ನಮ್ಮ ಕುಟ್ಟ ನ್ಯೂಸ್ 24x7 ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪುತ್ತೂರಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹ, ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ಪ್ರಕರಣ, ಪ್ರೀತಿಯನ್ನ ನಂಬಿಸಿ, ಅಂದ್ರೆ ಪ್ರೀತಿ ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ, ಮದುವೆ ಆಗ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ನಂಬಿಕೆ ದ್ರೋಹವನ್ನ ಮಾಡಿ ಗರ್ಭಾವತಿಯನ್ನಾಗಿ ಮಾಡಿದಂತಹ ಹುಡುಗ ಏಕಾಏಕಿ ಎಸ್ಕೇಪ್ ಆಗಿದ್ದಾನೆ. ಈ ಒಂದು ಸುದ್ದಿ ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ನಮ್ಮ ಕರಾವಳಿ ಭಾಗದಲ್ಲಿ. ಯಾಕಂದ್ರೆ ಪುತ್ತೂರಲ್ಲಿ ನಡೆದಿರುವಂತಹ ಘಟನೆ ಇದು. ಲವ್ ಸೆಕ್ಸ್ ದೋಖಾ ಆಗಿದೆ ಒಬ್ಬ ಹುಡುಗನಿಂದ, 21 ವರ್ಷದ ಪ್ರಾಯದ ಒಬ್ಬ ಹುಡುಗನಿಂದ. ಆತನಿಗೆ 21 ವರ್ಷ ತುಂಬಿದ್ದೇ ಈಗ 2 ತಿಂಗಳ ಹಿಂದೆ ಅಷ್ಟೇ. ಈ ಒಂದು ಚರ್ಚೆ ಯಾಕೆ ಅಂತ ಬಂದಾಗ, ಅಥವಾ ಪ್ರೈಮ್ ಟೈಮ್ನಲ್ಲಿ ಈ ಒಂದು ವಿಚಾರ ಯಾಕಂತ ಬಂದಾಗ, ತಾವುಗಳು ಅಂದರೆ ಈ ಕಾರ್ಯಕ್ರಮವನ್ನು ನೋಡುವಂತಹ ಯುವಕ ಯುವತಿಯರು, ಜೊತೆಗೆ ಅವರ ಪೋಷಕರು, ಜೊತೆಗೆ ಇಡೀ ನಮ್ಮ ಸಮಾಜ ತಿಳಿದುಕೊಳ್ಳಲೇಬೇಕಾಗಿರುವಂತಹ ವಿಚಾರ, ನಾವುಗಳು ಎಲ್ಲಿ ಮೈ ಮರೆತಾ ಇದ್ದೀವಿ, ನಾವುಗಳು ಎಲ್ಲಿ ತಪ್ಪು ದಾರಿಯನ್ನು ಹಿಡಿತಾ ಇದ್ದೀವಿ, ಅಥವಾ ನಾವುಗಳು ಎಲ್ಲಿ ಎಡವುತ್ತಾ ಇದ್ದೀವಿ, ಅಥವಾ ತಮ್ಮ ಮಕ್ಕಳು ಎಲ್ಲಿ ಎಡವಬಾರ್ದು, ತಮ್ಮ ಮಕ್ಕಳು ತಪ್ಪು ದಾರಿಯನ್ನು ತುಳಿಬಾರ್ದು ಅಂತ ಇದ್ದಾಗ ಕೆಲವೊಂದು ವಿಚಾರಗಳು, ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ನಮ್ಮನ್ನ ಬಡಿದೆಬ್ಬಿಸುತ್ತೆ. ಮತ್ತೆ ಮತ್ತೆ ನಮ್ಮನ್ನ ಇಂತಹ ಪ್ರಕರಣಗಳು ಜಾಗೃತರಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ ಸ್ಪಷ್ಟ ಸಂದೇಶವನ್ನು ಕೊಡುತ್ತೆ. ಕಾರಣ ಇವತ್ತಿನ ದಿನ ಆ ಸಂತ್ರಸ್ತೆಯ ತಾಯಿ ಮಾಧ್ಯಮದಲ್ಲಿ ಕುಳಿತುಕೊಂಡು, ಮಾಧ್ಯಮ ಗೋಷ್ಠಿಯನ್ನು ಕರೆದು ಅಲ್ಲಿ ಕುಳಿತುಕೊಂಡು ಕಣ್ಣೀರನ್ನು ಹಾಕ್ತಾರೆ. ಅಕ್ಷರಶಃ ಆ ತಾಯಿಯ ಧೈರ್ಯವನ್ನು ಮೆಚ್ಚಲೇಬೇಕು. ಮೊದಲಾಗಿ ಆ ತಾಯಿಯ ಧೈರ್ಯವನ್ನು ಮೆಚ್ಚಲೇಬೇಕು, ಜೊತೆಗೆ ಸೆಲ್ಯೂಟನ್ನು ಮಾಡಲೇಬೇಕು. ಯಾಕಂತ ಬಂದಾಗ ಇಡೀ ಸಮಾಜ ಎದುರು ನಿಂತಿದೆ, ಅಥವಾ ಯಾರಿಲ್ಲ ನಮ್ಗಳಿಗೆ, ಆದರೆ ತಾಯಿಯಾಗಿ ತನ್ನ ಮಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆ ತಾಯಿ ತೆಗೆದುಕೊಂಡಿರುವಂತಹ ನಿರ್ಧಾರ. ಇವತ್ತಿನ ದಿನ ಪ್ರೆಸ್ ಮೀಟನ್ನು ಕರೆದು ಧೈರ್ಯವಾಗಿ ಆ ತಾಯಿ ಕುಳಿತುಕೊಂಡು ಆಗಿರುವಂತಹ ತನ್ನ ಮಗಳ ಮೇಲೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಾಳೆ. ಜೊತೆಗೆ ಸ್ಫೋಟಕವಾಗಿರುವಂತಹ ವಿಚಾರಗಳನ್ನು, ಮಾಹಿತಿಗಳನ್ನು ಇವತ್ತಿನ ಪ್ರೆಸ್ ಮೀಟಲ್ಲಿ ಆ ತಾಯಿ ಬಿಚ್ಚಿಡ್ತಾರೆ. ಇವೆಲ್ಲದರ ಜೊತೆಗೆ ನನ್ನ ಮಗಳಿಗೆ ನ್ಯಾಯವನ್ನು ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಆ ತಾಯಿ ಕಣ್ಣೀರನ್ನು ಹಾಕ್ತಾಳೆ, ಅಂಗಲಾಚ್ತಾಳೆ. ಇವೆಲ್ಲ ಜೊತೆಗೆ ಒಂದು ಸುದ್ದಿಯನ್ನು ಕೂಡ ಹೇಳಿದ್ದಾರೆ, ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾಳೆ. ಏನಂತ ಬಂದಾಗ, ಇದೇ ಘಟನೆ ಅನ್ಯ ಕೋಮಿನ ಯುವಕ ಅಥವಾ ಅನ್ಯ ಕೋಮಿನ ಯುವತಿಯಾಗಿದ್ರೆ ತಾವುಗಳು ಏನು ಮಾಡ್ತಾ ಇದ್ರಿ ಅನ್ನುವಂತಹ ಪ್ರಶ್ನೆಯನ್ನು ಹಿಂದೂ ಸಂಘಟನೆಗಳಿಗೂ ಕೂಡ ಇವತ್ತು ಆ ತಾಯಿ ಕೇಳಿದ್ದಾರೆ. ಯಾಕಂದರೆ ಇಲ್ಲಿ ಹಿಂದೂ ಯುವಕ ಜೊತೆಗೆ ಹಿಂದೂ ಯುವತಿ ಎಡವು ಬಿದ್ದಿದ್ದಾರೆ. ಇವೆಲ್ಲದರ ಜೊತೆಗೆ ಕೃಷ್ಣರಾವ್ ಅನ್ನುವಂತಹ ಆ ಒಂದು ಹುಡುಗ 21 ವರ್ಷ ಪ್ರಾಯ ಆಗಿದೆ ಈಗ ಆತನಿಗೆ. ಆದರೆ ಮದುವೆ ಆಗಬೇಕಾಗಿತ್ತು, ತಾನು ನಂಬಿಸಿದ್ದ, ಪ್ರೀತಿಸಿದ್ದ, ಮೋಹಿಸಿದ್ದ, ಜೊತೆಗೆ ಗರ್ಭಾವತಿಯನ್ನಾಗಿ ಮಾಡಿದ್ದಾನೆ. ಈಗ ಮದುವೆ ಆಗಬೇಕು ಅಂತ ಬಂದಾಗ ಈಗ ಆತನ ದರ್ಪ ಅಂತೆ, ನಾನು ಮದುವೆ ಆಗಲ್ಲ, ಮದುವೆ ಒಂದು ವೇಳೆ ಫೋರ್ಸೆಬಲಿ ಮಾಡಿದರೆ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆಯನ್ನು ಕೂಡ ಸಂತ್ರಸ್ತೆಯ ತಾಯಿಗೆ ಹಾಕಿದ್ದಾನಂತೆ ಆತ. ಸೊ ಹಾಗಿದ್ದಾಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಚರ್ಚೆನ ಮಾಡಬೇಕಪ್ಪ. ಯಾಕಂದರೆ ಪ್ರೌಢಶಾಲೆಯಲ್ಲೇ ಈ ಸಂತ್ರಸ್ತೆಗೆ, ಜೊತೆಗೆ ಈ ಹುಡುಗನಿಗೆ, ಈ ಆರೋಪಿ ಹುಡುಗನಿಗೆ ಲವ್ ಆಗಿತ್ತಂತೆ. ಅಂದರೆ ಪ್ಯಾರ್ ಇಷ್ಕ್ ಮೊಹಬ್ಬತ್ ಕರಿತೀವಿ ಅಲ್ವಾ, ಅದಾಗಿತ್ತಂತೆ. ಸೊ ಆ ನಿಟ್ಟಿನಲ್ಲಿ ಇವರಿಬ್ಬರು ಕೂಡ ಲವ್ ಮಾಡಿದ್ರು, ಪ್ರೀತಿ ಮಾಡಿದ್ರು. ಆ ಪ್ರೀತಿ ಮುಂದುವರಿದು ಇದೀಗ ಗರ್ಭವತಿಯಾಗಿದ್ದಾಳೆ ಆ ಹುಡುಗಿ. ಸೊ ಹಾಗಿದ್ದಾಗ ನಮ್ಗಳಿಗೆ ನ್ಯಾಯ ಕೊಡಿ, ಆ ಹುಡುಗನ ಜೊತೆ ತನ್ನ ಮಗಳನ್ನ ಮದುವೆ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ತಾಯಿ ಅಂಗಲಾಚಿದ್ದಾಳೆ. ಸೊ ಈ ಒಂದು ವಿಚಾರ ಏನಿದೆ ನೋಡಿ, ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾರಣ ಆ ಹುಡುಗ ಇಲ್ಲ, ಈಗ ಆ ಹುಡುಗ ನಾಪತ್ತೆಯಾಗಿದ್ದಾನೆ. ನಾಪತ್ತೆಯಾಗಿ 5 ದಿನಗಳಾಗ್ತಾ ಬಂತು, ಆದರೆ ಹುಡುಗನ ಪತ್ತೆ ಇಲ್ಲ, ನಾಪತ್ತೆ ಅಂತ ಬಂದಾಗ
ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಈ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬ. ನೋಡಿ, ಇದೆಲ್ಲವೂ ಕೂಡ ನಾವು ಗಮನಿಸಿದಾಗ ಹದಿಹರೆಯದ ವಯಸ್ಸಿನಲ್ಲಿ ಯಾವತ್ತೂ ಕೂಡ ನಾವುಗಳು ಮೈಮರಿಬಾರ್ದು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು. ಯಾವತ್ತೂ ಕೂಡ ಇದರಿಂದ ನಮ್ಮ ಭವಿಷ್ಯಕ್ಕೆ ಯಾವತ್ತೂ ಕೂಡ ತೊಡಕಾಗಬಾರ್ದು. ಜೊತೆಗೆ ನಮ್ಮ ತಂದೆ ತಾಯಿ ತಲೆ ತಗ್ಗಿಸುವಂಥ ಕೆಲಸವನ್ನು ಯಾವೊಬ್ಬನು ಕೂಡ ಮಾಡಲೇಬಾರ್ದು. ಯಾಕಂದರೆ ಮಾಡಿದರೆ ಇಂತಹ ಪರಿಸ್ಥಿತಿ ನೋಡಿ, ಅಸಹಾಯಕ ತಾಯಿ ಮಾಧ್ಯಮದ ಮುಂದೆ ಕಣ್ಣೀರನ್ನು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ತಾಯಿ ಕೇಳ್ತಾ ಇರುವಂಥದ್ದು, ನನ್ನ ಮಗಳಿಗೆ ನ್ಯಾಯವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಆ ತಾಯಿ ಮಾಧ್ಯಮದ ಮುಂದೆ ಇವತ್ತು ಕಣ್ಣೀರನ್ನು ಹಾಕಿದಂತಹ ಸಂತ್ರಸ್ತೆಯ ತಾಯಿ ಅಷ್ಟಕ್ಕೂ ಕೂಡ ಏನು ಹೇಳಿದ್ದಾರೆ? ಹುಡುಗನ ಭವಿಷ್ಯ ಇದೆ ಎಂದು ಕೇಸ್ ಹಾಕದಂತೆ ತಡೆದಿದ್ದಾರೆ ನನ್ನನ್ನ ಅನ್ನುವಂಥ ನಿಟ್ಟಿನಲ್ಲಿ ಹುಡುಗನ ತಾಯಿ ಹೇಳಿದ್ದಾರೆ. ಹುಡುಗನ ಭವಿಷ್ಯ, ಸೊ ಹಾಗಾಗಿ ಕೇಸ್ ಹಾಕಬಾರದು ಅನ್ನುವಂಥ ನಿಟ್ಟಿನಲ್ಲಿ ತಡೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನನ್ನ ಮಗಳಿಗೆ ನ್ಯಾಯ ಕೊಡಿಸಲು ಯಾರೂ ಕೂಡ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಂತ್ರಸ್ತೆಯ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ ಮಾಧ್ಯಮದ ಮುಂದೆ. ಈಗ ನನ್ನ ಮಗಳಿಗೆ ಯಾರೂ ಕೂಡ ನ್ಯಾಯ ಕೊಡಿಸುವಲ್ಲಿ ಇಲ್ಲ, ಹಾಗಾಗಿ ಕಣ್ಣೀರನ್ನ ಹಾಕಿದರ ಅಸಹಾಯಕತೆಯಿಂದ ಮದುವೆಯಾಗಿ ನಂಬಿಸಿ ದೈಹಿಕ ಸಂಪರ್ಕ ನಡೆಸಿ ಕೈ ಕೊಟ್ಟಿದ್ದಾನೆ ಕೃಷ್ಣ ರಾವ್ ಅನ್ನುವಂತಹ ಹುಡುಗ. ಮದುವೆಯಾಗಿ ನಂಬಿಸಿದ್ದಾನಂತೆ ಆತ, ದೈಹಿಕ ಸಂಪರ್ಕ ನಡೆಸಿ ಕೈ ಕೊಟ್ಟಿದ್ದಾನೆ. ಇದು ದುರಂತ ಕತೆ ನಿಜವಾಗ್ಲೂ ಕೂಡ. ಜೊತೆಗೆ ಪ್ರೌಢಶಾಲೆಯಲ್ಲಿರುವಾಗಲೇ, ನಾನು ಆಗಲೇ ಹೇಳಿದೆ, ಪ್ರೌಢಶಾಲೆಯಲ್ಲಿರುವಾಗಲೇ ಹೈಸ್ಕೂಲ್ ಕಲಿತಾ ಇರುವಂತಹ ಸಂದರ್ಭದಲ್ಲೇ ಇವರು ಪ್ರೀತಿ ಗೀತಿ ಮಾಡ್ಕೊಂಡಿದ್ರು. ಆ ಪ್ರೀತಿ ಈ ಹಂತಕ್ಕೆ ಬಂದು ತಲುಪಿದೆ. ಪ್ರೌಢಶಾಲೆಯಲ್ಲಿರುವಾಗಲೇ ಪ್ರೀತಿಸ್ತಾ ಇದ್ದಂತಹ ಆರೋಪಿ ಕೃಷ್ಣ ಮತ್ತು ಸಂತ್ರಸ್ತೆ, ಪ್ರೌಢಶಾಲೆಯಲ್ಲೇ ಇವರುಗಳಿಗೆ ಲವ್ ಆಗುತ್ತೆ. ಆ ಲವ್ ಎಲ್ಲಿ ತನಕ ಬಂದು ತಲುಪುತ್ತೆ ಅಂತ ಬಂದಾಗ ಇದೀಗ ಎರಡೂ ಕುಟುಂಬದವರು, ತಂದೆ ತಾಯಿ, ಸಮಾಜದ ಮುಂದೆ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಮಗಳಿಗೆ ಗರ್ಭಿಣಿಯಾಗಿ 7 ತಿಂಗಳ ಬಳಿಕ ನಮಗೆ ಈ ವಿಚಾರ ತಿಳಿಯಿತು ಅನ್ನುವಂಥ ನಿಟ್ಟಿನಲ್ಲಿ ತಾಯಿ ಮಾಧ್ಯಮಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಮಗಳಿಗೆ ಗರ್ಭಿಣಿಯಾಗಿ 7 ತಿಂಗಳ ಬಳಿಕ ನಮಗೆ ಈ ವಿಚಾರ ತಿಳಿದಿದೆ. ಅವರಿಬ್ಬರು ಕೂಡ
ಪ್ರೌಢಶಾಲೆಯಿಂದಲೇ ಪ್ರೀತಿ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ತಾಯಿ ಬಿಚ್ಚಿಟ್ಟಿದ್ದಾರೆ. ಇಬ್ಬರನ್ನು ಕೂಡ ಮದುವೆ ಮಾಡುವ ಭರವಸೆಯನ್ನ ಆರೋಪಿಯ ತಂದೆ ಅವರು ನೀಡಿದ್ರಂತೆ. ಇಬ್ಬರನ್ನು ಕೂಡ ಮದುವೆ ಮಾಡಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಯ ತಂದೆ ಭರವಸೆ ನೀಡಿದ್ರಂತೆ. ಯಾಕಂದರೆ ಆ ಹುಡುಗನಿಗೆ 21 ವರ್ಷ ತುಂಬಿರಲಿಲ್ಲ. ಯಾಕಂದರೆ 18 ವರ್ಷ ಪ್ರಾಯ ಹುಡುಗಿಗಾದರೆ ಮದುವೆ ಆಗಬೇಕು ಅಂತ ಬಂದಾಗ 21 ವರ್ಷ ಹುಡುಗನಿಗೆ ಬರುತ್ತೆ. ಸೊ ಹಾಗಿದ್ದಾಗ 21 ವರ್ಷ ಆ ಹುಡುಗನಿಗೆ ಆಗಿಲ್ಲ. ಸೊ ಇದೆಲ್ಲವೂ ಕೂಡ ನಾವು ಗಮನಿಸಬೇಕಾಗಿರುವಂತಹ ಅಂಶ. ಯಾಕಂದರೆ 21 ವರ್ಷ ಆಗದ ಹುಡುಗ, ಆತನಿಗೆ 21 ವರ್ಷ ಈಗ ತಾನೇ ತುಂಬಿರುವಂಥದ್ದು. ಸೊ ಹಾಗಿದ್ದಾಗ ಇಬ್ಬರನ್ನ ಮದುವೆ ಮಾಡುವಂತಹ ಭರವಸೆಯನ್ನು ಕೂಡ ಆರೋಪಿಯ ತಂದೆ ನೀಡಿದ್ರಂತೆ ತಾಯಿಗೆ. ಅಂದರೆ ಈ ರೀತಿ ಘಟನೆ ಆದ ಬಳಿಕ ಇಬ್ಬರನ್ನು ಕೂಡ ಮದುವೆ ಮಾಡಿ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಯ ತಂದೆ ಭರವಸೆಯನ್ನ ನೀಡಿದ್ರಂತೆ. ಜೊತೆಗೆ ನನಗೆ ಕಾಲ್ ಮಾಡಿ ಮಗಳನ್ನ ಮದುವೆಯಾಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಉಲ್ಟಾ ಹೊಡೆದಿದ್ದಾನೆ ಆರೋಪಿ. ಅಂದರೆ ಸಂತ್ರಸ್ತೆಯ ತಾಯಿಗೆ ಸ್ವತಃ ಈ ಕೃಷ್ಣರಾವ್ ಅನ್ನುವಂಥ ಆರೋಪಿ ಇದ್ದಾನಲ್ಲ, ಆತ ಕರೆ ಮಾಡಿದ್ದಾನಂತೆ. ಮಗಳನ್ನ ಮದುವೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ಆತ ಆವಾಜ್ ಹಾಕಿದ್ದಾನಂತೆ. ನೇರವಾಗಿ ಆತ ಮದುವೆ ಆಗಲ್ಲ ಮಗಳನ್ನ ಅನ್ನುವಂಥ ನಿಟ್ಟಿನಲ್ಲಿ ಆವಾಜನ್ನು ಹಾಕಿದ್ದಾನಂತೆ. ಏನು ಕಾರಣ ಅಂತ ಬಂದಾಗ, ಎಸ್, ಒಂದು ವೇಳೆ ಒತ್ತಾಯ ಮಾಡಿದ್ದಲ್ಲಿ ಆತ್ಮಹತ್ಯೆಯು ಕೂಡ ಮಾಡುವುದಾಗಿ ಈ ಕೃಷ್ಣಾಜಯರಾವ್ ಬೆದರಿಕೆ ಕೂಡ ಹಾಕಿದ್ದಾನಂತೆ. ಒತ್ತಾಯ ಮಾಡಿದಲ್ಲಿ ಆತ್ಮಹತ್ಯೆ ಕೂಡ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಕೃಷ್ಣಾಜಯರಾವ್ ಬೆದರಿಕೆಯನ್ನು ಕೂಡ ಹಾಕಿದ್ದಾನಂತೆ. ಕೇಸು ಹಿಂಪಡೆಯಿರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಇಬ್ಬರ ಮದುವೆಗೆ ಪ್ರಯತ್ನ ಎಂದ ಶಾಸಕರ ಕಡೆಗೂ ಕೂಡ ಈ ವಿಚಾರ ಹೋಗುತ್ತೆ. ಶಾಸಕರಿಗೂ ಕೂಡ ಈ ವಿಚಾರ ತಿಳಿಯುತ್ತೆ. ಆ ಸಂದರ್ಭ ಕೇಸು ಹಿಂಪಡೆಯಿರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಇಬ್ಬರ ಮದುವೆಗೆ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಶಾಸಕರು ಹೇಳಿದ್ದಾರೆ. ಇಲ್ಲಿ ಶಾಸಕರ ಪ್ರಯತ್ನ ಏನಿದೆ ನೋಡಿ, ಇದು ಪ್ರಾಮಾಣಿಕ ಪ್ರಯತ್ನ. ಯಾಕಂತ ಹೇಳಿದಾಗ ಅವರು ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಇವತ್ತು ಕೊಟ್ಟರು. ಎಲ್ಲೂ ಕೂಡ ಅವರು ಈ ಕೇಸಲ್ಲಿ ಒಂದು ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ವಿಚಾರ ಅದೇನೂ ಇರಲಿಲ್ಲ. ನೇರವಾಗಿ ಅವರು ಸರಿಯಾಗಿರುವಂಥ ದಾರಿಯಲ್ಲಿ ಹೋಗಿದ್ದಾರೆ. ಬಹುಶಃ ಭವಿಷ್ಯದ ಪ್ರಶ್ನೆ, ಅಂದರೆ ಹುಡುಗನ ಭವಿಷ್ಯದ ಪ್ರಶ್ನೆ, ಹುಡುಗಿಯ ಭವಿಷ್ಯದ ಪ್ರಶ್ನೆ ಹಾಗಿದ್ದಾಗ ಕೇಸ್ ಬೇಡ, ಇಬ್ಬರಿಗೂ ಕೂಡ ಮದುವೆ ಮಾಡುವಂತಹ ಪ್ರಯತ್ನ ಮಾಡೋಣ, ಇಬ್ಬರಿಗೂ ಕೂಡ ಮದುವೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಅವರಿಗೆ ಮಾತನ್ನು ಹೇಳಿದ್ರಂತೆ. ಸೊ ಈ ಸಂದರ್ಭ ನಿಮ್ಮ ಮಗಳನ್ನ ಆತನಿಗೆ ಮದುವೆ ಮಾಡಲಿಕ್ಕೆ ಆಗಲ್ಲ, ಮಗುವನ್ನ ಅಬೋರ್ಷನ್ ಮಾಡಿಸಿ ತೆಗಿಸಿ ಅನ್ನುವಂಥ ನಿಟ್ಟಿನಲ್ಲಿ ಈ ಆರೋಪಿಯ ತಾಯಿ ಉಲ್ಟಾ ಹೊಡೆದ್ರಂತೆ. ಇದೆಲ್ಲವೂ ಕೂಡ ಪ್ರಶ್ನೆ ಈ ಒಂದು ಪ್ರಕರಣ ಮತ್ತಷ್ಟು ದೊಡ್ಡದಾಗಿ ಮತ್ತಷ್ಟು ವಿವಾದದ ದಿಕ್ಕಿನಲ್ಲಿ ಹೋಗುವಂತೆ ಮಾಡಿದೆ. ಅಂದರೆ ಅಬೋರ್ಷನ್ ಮಾಡಿಸಿ ಮಗುವನ್ನು ತೆಗಿಸಿ ನಿಮ್ಮ ಮಗಳನ್ನ ಮದುವೆ ಆಗಲಿಕ್ಕೆ ಆಗಲ್ಲ ಆತನಿಗೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಯ ತಾಯಿ ಹೇಳ್ತಾರಂತೆ. ಏನು ದುರಂತ ಅನ್ನುವಂಥದ್ದು ಗೊತ್ತಿಲ್ಲ. ಈ ಆರೋಪ ನಿಜವೇ ಆಗಿದ್ರೆ ಬಹಳಷ್ಟು ದುರಂತಪ್ಪ ಇಂತಹ ಪರಿಸ್ಥಿತಿಗಳು. ಅಬೋರ್ಷನ್ ಮಾಡಲಿಕ್ಕೆ ಬೇಕಾದ ಹಣವನ್ನು ಕೂಡ ನಾವುಗಳು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಯ ತಾಯಿ ಹೇಳಿದ್ರಂತೆ. ಇಂತಹ ಒಂದು ಆರೋಪವನ್ನ ಸಂತ್ರಸ್ತೆಯ ತಾಯಿ ಮಾಡ್ತಾ ಇದ್ದಾರೆ. ಅಬೋರ್ಷನ್ ಮಾಡಲಿಕ್ಕೆ ಹಣವನ್ನು ಕೂಡ ಅವರುಗಳು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರು. ಜೊತೆಗೆ ಮಗುವಿನ DNA ಪರೀಕ್ಷೆ ಮಾಡಲು ಕೂಡ ನಾವುಗಳು ಸಿದ್ಧರಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಂತ್ರಸ್ತೆಯ ತಾಯಿ ನೇರವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಮಗು ಆರೋಪಿ ಕೃಷ್ಣನದ್ದೇ, ಅಂದರೆ ಕೃಷ್ಣಜಯರಾವ್ ಅವನದ್ದೇ ಈ ಮಗು. ಒಂದು ವೇಳೆ ಡೌಟ್ ಇದ್ದಲ್ಲಿ ಮಗುವಿನ DNA ಪರೀಕ್ಷೆ ಮಾಡಲು ಕೂಡ ನಾವು ಸಿದ್ಧರಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಂತ್ರಸ್ತೆಯ ತಾಯಿ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಯಾರ್ದು ಮಗು ಅಥವಾ ಏನು ಕತೆ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ದಾಗ ಆರೋಪಿ ನಾಪತ್ತೆಯಾಗಿ 5 ದಿನ ಆಯಿತು. ಆರೋಪಿ ಈ ಕೃಷ್ಣಜಯರಾವ್ ಇದನ್ನಲ್ಲ, ಈತ ನಾಪತ್ತೆಯಾಗಿ 5 ದಿನ ಆಯಿತು. 5 ದಿನ ಕಳೆದರೂ ಕೂಡ ಪೊಲೀಸರು ಆತನನ್ನ ಬಂಧಿಸಿಲ್ಲ. ನಾಪತ್ತೆ ಪ್ರಕರಣ ಇದೆ, ಪೊಲೀಸರು ಆತನನ್ನ ಬಂಧಿಸಿಲ್ಲ. ಆರೋಪಿ ನಾಪತ್ತೆಯಾಗಿ ಇದೆಲ್ಲವೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನ, ಬಹಳಷ್ಟು ಸಂಶಯಗಳನ್ನ ಹುಟ್ಟು ಹಾಕುತ್ತೆ ನೋಡೋಣ. ಯಾಕಂದ್ರೆ ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಈ ಒಂದು ದೋಖಾ ಪ್ರಕರಣ. ಆದರೆ ಆರೋಪಿ ನಾಪತ್ತೆಯಾಗಿ 5 ದಿನ ಆಗ್ತಾ ಬಂತು, ಆದರೂ ಕೂಡ ಪೊಲೀಸರು ಈತನನ್ನ ಯಾಕೆ ಬಂಧಿಸಿಲ್ಲ ಅನ್ನುವಂತಹ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಪೊಲೀಸರವರಿಗೆ ಈ ಒಂದು ವಿಚಾರವನ್ನ ನಾವುಗಳು ತಿಳಿಸಿದ್ದೀವಿ. SP ಯನ್ನು ಕೂಡ ಭೇಟಿ ಮಾಡಿದ್ದೇವೆ, ಆದರೆ ಪೊಲೀಸ್ ಇಲಾಖೆ ಈ ಪ್ರಕರಣದಲ್ಲಿ ಸೈಲೆಂಟ್ ಆಗಿದೆ ಅನ್ನುವಂತಹ ಆರೋಪವನ್ನ ಸಂತ್ರಸ್ತೆಯ ತಾಯಿ ಮಾಡ್ತಾ ಇದ್ದಾರೆ. SP ಯನ್ನು ಕೂಡ ನಾವುಗಳು ಭೇಟಿ ಮಾಡಿದ್ದೀವಿ, ಆದರೆ ಪೊಲೀಸ್ ಇಲಾಖೆ ಸ್ವಲ್ಪ ಸೈಲೆಂಟ್ ಆದಾಗೆ ಕಾಣ್ತಾ ಇದೆ. 5 ದಿನಗಳಾಯಿತು ನಾಪತ್ತೆಯಾಗಿ, ಯಾವುದೇ ರೀತಿಯ ಸುಳಿವಿಲ್ಲ, ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಇವೆಲ್ಲದರ ನಡುವೆ ಆರೋಪಿಯ ಸಂತ್ರಸ್ತೆಯ ತಾಯಿ ಹೇಳ್ತಾ ಇರುವಂಥದ್ದು, ಆರೋಪಿಯ ಮನೆಯವರೇ ಆತನನ್ನ ಸೇಫ್ ಗಾರ್ಡ್ ಮಾಡಿದ್ದಾರೆ, ಬಚ್ಚಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿ ಸಂತ್ರಸ್ತೆಯ ತಾಯಿ ಮಾಡ್ತಾ ಇದ್ದಾರೆ.
ಇಲ್ಲಿ ಹಿಂದೂ ಸಂಘಟನೆಗಳ ಮೊರೆ ಹೋಗಿದ್ದೇವೆ. ಇದು ವೆರಿ ಇಂಟ್ರೆಸ್ಟಿಂಗ್. ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಮಾತಾಡಿದಾಗ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಏನೇ ಆಗಿರಲಿ, ನಿಮ್ಮ ಆರೋಪಗಳು ಏನೇ ಇರಲಿ, ಒಂದು ಹೆಣ್ಮಗಳು ಅಲ್ಲಿ ಗರ್ಭಿಣಿ ಆಗಿದ್ದಾಳೆ, ಹೆಣ್ಮಗಳಿಗೆ ಮಗುವಾಗಿದೆ, ಒಬ್ಬ ಹುಡುಗ ಈ ರೀತಿ ಮಾಡಿದ್ದಾನೆ, ಅವರು ಕೇಳ್ತಾ ಇರುವಂಥದ್ದು ಮದುವೆ ಮಾಡಿಸಿಕೊಡಿ. ಆದರೆ ಇಲ್ಲಿ ಇಬ್ಬರು ಹಿಂದೂ ಹೆಣ್ಮಗಳು, ಇಬ್ಬರು ಹಿಂದೂ, ಅಂದರೆ ಹುಡುಗ ಕೂಡ ಹಿಂದೂ, ಹುಡುಗಿ ಕೂಡ ಹಿಂದೂ. ಸೊ ಹಾಗಿದ್ದಾಗ ಡೆಫಿನೆಟ್ಲಿ ಆ ತಾಯಿ, ಸಂತ್ರಸ್ತೆ ತಾಯಿ ಹಿಂದೂ ಸಂಘಟನೆಗಳ ಮೊರೆ ಹೋಗಿದ್ದಾಳೆ. ಈ ಸಂದರ್ಭ ಹಿಂದೂ ಸಂಘಟನೆಗಳ ಮೊರೆ ಹೋಗಿದ್ದೇವೆ, ಆದರೆ ಯಾರೂ ಕೂಡ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂತಹ ಬೇಸರವನ್ನು, ಅಸಹಾಯಕತೆಯನ್ನು ಆ ತಾಯಿ ವ್ಯಕ್ತಪಡಿಸ್ತಾ ಇದ್ದಾಳೆ. ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಇದೇ ಒಂದು ವೇಳೆ, ನಾನು ಹೇಳುವಂಥದ್ದು, ಇದೇ ಒಂದು ವೇಳೆ ಅನ್ಯ ಕೋಮಿನ ವಿಚಾರವಾಗ್ತಾ ಇದ್ದಿದ್ರೆ, ಒಂದು ವೇಳೆ ಅನ್ಯ ಕೋಮಿನ ವಿಚಾರವಾಗ್ತಾ ಇದ್ದರೆ ಏನಾಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಒಂದು ತಾಯಿ ನೇರವಾಗಿ ಸಮಾಜದ ಮುಂದೆ ಬಂದು ತನ್ನ ಮಗಳಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಪ್ರತಿಭಟಿಸ್ತಾಳೆ, ಧ್ವನಿಯನ್ನು ಎತ್ತಾ ಇದ್ದಾಳೆ ಅಂತ ಬಂದಾಗ, ಇಬ್ಬರು ಆ ಹೆಣ್ಮಗಳು ಕೂಡ ಹಿಂದೂ ಧರ್ಮಕ್ಕೆ ಸೇರಿದವಳು, ಅದು ಕಾಣಲ್ವಾ ಅನ್ನುವಂಥ ಪ್ರಶ್ನೆ. ಹಿಂದೂ ಸಂಘಟನೆಗಳ ಮೊರೆ ಹೋಗಿದ್ದೇವೆ, ಆದರೆ ಯಾರೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ತಾಯಿಯ ಕಣ್ಣೀರು. ಬೇರೆ ಕೋಮಿನ ಯುವತಿಯಾಗಿದ್ದರೆ ಇಷ್ಟು ಹೊತ್ತಿಗೆ ಮದುವೆ ಮಾಡಿಸ್ತಾ ಇದ್ರು. ಎಸ್, ಎಕ್ಸಾಕ್ಟ್ಲಿ, ನಾನು ಆಗಲೇ ಹೇಳಿದೆ, ಈ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ, ಇಲ್ಲಿ ಉದ್ಭವ ಆಗುತ್ತೆ. ಇದೇ ವಿಚಾರವನ್ನು ಆ ತಾಯಿ ಕೂಡ ಕೇಳಿರುವಂಥದ್ದು. ಬೇರೆ ಕೋಮಿನ ಯುವತಿಯಾಗಿದ್ದರೆ ಏನು ಮಾಡ್ತಾ ಇದ್ರಿ, ನ್ಯಾಯ ಸಿಗ್ತಾ ಇತ್ತಲ್ವಾ, ನಮ್ಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ? ಮಗಳಿಗೆ ನ್ಯಾಯ ಕೊಡಿಸಲು ಮಾಧ್ಯಮಗಳ ಮುಂದೆ ಸಂತ್ರಸ್ತೆ ತಾಯಿ ಕಣ್ಣೀರನ್ನು ಹಾಕಿದ್ದಾರೆ. ಇದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ನನ್ನ ಮಗಳಿಗೆ ನ್ಯಾಯವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಸಂತ್ರಸ್ತೆ ತಾಯಿ ಕಣ್ಣೀರನ್ನು ಹಾಕಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ನನ್ನ ಮಗಳನ್ನು ಲವ್ ಮಾಡಿ ನಂಬಿಸಿ ಮದುವೆ ಆಗ್ತೇನೆ ಅಂತ ಹೇಳಿ ನಂಬಿಸಿ ಅತ್ಯಾಚಾರ ಮಾಡಿ ಈಗ ತಲೆಮರೆಸಿಕೊಂಡಿದ್ದಾನೆ. ಅವರ ತಂದೆ ಸಮೇತ ನಮ್ಮ ಹತ್ರ, ನಾನು FIR ಹಾಕಲಿಕ್ಕೆ ಹೋಗಿದ್ದೆ ತಂದೆ ಹತ್ರ ಹೇಳಿ, ಅವರು ನನಗೆ ಅದಕ್ಕೆ ಒಪ್ಪಲಿಲ್ಲ. ಮಗುವನ್ನು ತೆಗಿಸಿ ಅಂತ ಎಲ್ಲ ಕಡೆ ಹೇಳಿದೆ ಹೊರತು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಇವಾಗ ಮಗನನ್ನು ಮುಚ್ಚಿಟ್ಟಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಮಗಳಿಗೆ ಡೆಲಿವರಿಯಾಗಿ ಕೂತಿದ್ದಾಳೆ. ಮದುವೆ ಮಾಡಿಸ್ತೇನೆ ಅಂತೇಳಿ 23ಕ್ಕೆ ಹೇಳಿದರು. ಹುಡುಗನಿಗೆ 21 ವರ್ಷ ಆಗ್ತದೆ ಅಂತ ಸ್ಟೇಷನಲ್ಲಿ ಇದು ಕೊಟ್ಟಿದ್ದಾರೆ, ಮುಚ್ಚಳಿಕೆ ಪತ್ರ ಕೊಟ್ಟಿದ್ದಾರೆ. FIR ಹಾಕಬೇಡಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಅವನ ಇದು ಹೋಗ್ತದೆ, ಫ್ಯೂಚರ್ ಹೋಗ್ತದೆ ಅಂತ ಹೇಳಿ ನಮ್ಮನ್ನು ಹುಡುಗನ ತಂದೆ ಮತ್ತು ಅವರು ಶಾಸಕರಿಗೆ ಫೋನ್ ಮಾಡಿ, ಶಾಸಕರು ಸಮೇತ ನನಗೆ ಹೇಳಿದ್ದಾರೆ, ಅಮ್ಮ FIR ತೆಗೀರಮ್ಮ, ಅವರು ರಿಜಿಸ್ಟರ್ ಮಾಡಿ ಕೊಡ್ತಾರಂತೆ, ಹುಡುಗನ ಭವಿಷ್ಯದ ಪ್ರಶ್ನೆ ತೆಗಿರಿ ಅಂತ ಹೇಳಿದ ಒಂದೇ ಇದಕ್ಕೆ ನಾನು ತೆಗೆದಿದ್ದೇನೆ. ಇವತ್ತು ನನಗೆ ಅವರ ಹತ್ರ ನ್ಯಾಯ ಕೇಳುವಾಗ ನನಗೆ ನ್ಯಾಯ ಸಿಗಲಿಲ್ಲ. ಹುಡುಗನನ್ನು ತಪ್ಪಿಸಿಟ್ಟಿದ್ದಾರೆ, ಖುದ್ದಾಗಿ ತಂದೆ ತಾಯಿಯೇ ತಪ್ಪಿಸಿಟ್ಟಿದ್ದಾರೆ. ಪೊಲೀಸ್ ಹತ್ರ FIR ಹಾಕ್ತೇನೆ, ಪೊಲೀಸರು ಇನ್ನೂ ಅದಕ್ಕೆ ಏನೂ ನಮಗೆ ಉತ್ತರ ಕೊಡಲಿಲ್ಲ, ಸ್ಲೋ ಮಾಡ್ತಿದ್ದಾರೆ, ಯಾಕೆ ಗೊತ್ತಿಲ್ಲ. ಈಗ ನನ್ನ ಮಗಳು ಡೆಲಿವರಿ ಆಗಿ ಕೂತಿದ್ದಾಳೆ, ಅವಳಿಗೆ ನ್ಯಾಯ ಬೇಕು ಸರ್. ಮಗುವನ್ನು ಹಿಡ್ಕೊಂಡು ಮುಂದೆ ಅವಳ ಪ್ರಪಂಚಕ್ಕೆ ಹೋಗಬೇಕಲ್ಲ. ಈಗ ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತೇಳಿ ತಪ್ಪಿಸಿಟ್ಟಿದ್ದಾರೆ ಹುಡುಗನ ಕಡೆ. DNA ಗೆ ರೆಡಿ ಇದ್ದೇವೆ ಸರ್ ನಾವು. ಅದು ಅವತ್ತು ಹೇಳಿದಷ್ಟೇ, ಇವತ್ತು ಹೇಳುವುದಷ್ಟೇ. DNA ಗೆ ನಾವು ರೆಡಿ ಇದ್ದೇವೆ. DNA ಟೆಸ್ಟಿಗೆ ನ್ಯಾಯ ಸಿಗದೆ ನಾವು ಹೋರಾಡಲಿಕ್ಕೂ ರೆಡಿ ಇದ್ದೇವೆ, ಹೋರಾಟಕ್ಕೆ ಕೂತ್ಕೊಳ್ಳಿಕ್ಕೂ ರೆಡಿ ಇದ್ದೇವೆ. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಹಿಂದೂ ಸಂಘಟನೆಗಳು ಇದೆ, ನಮಗೆ ಇದು ಕೊಟ್ಟಿದ್ದಾರೆ, ನಾವು ಇದ್ದೇವೆ ನಿಮ್ಮ ಒಟ್ಟಿಗೆ ಅಂತ ಹೇಳಿದ್ದಾರೆ. ಆದ ಕಾರಣ ನಾವು ಯಾವ ಸಂಘಟನೆಗೂ ನಾವು ರೆಡಿ ಇದ್ದೇವೆ ಅಷ್ಟೇ. ನಾವಿಷ್ಟೇ ಹೇಳೋದು, ಒಂದು ಹಿಂದೂಗಳು ನಮಗೆ ನ್ಯಾಯ ಕೊಡಿಸದಿದ್ದರೆ ಇದೆಲ್ಲ ಯಾಕೆ ಸರ್? ಈ ಸಂಘಟನೆಗಳೆಲ್ಲ ಯಾಕೆ? ಅನ್ಯ ಕಾರ್ಮಿಕರಾದರೆ ಮದುವೆ ಆದ ಕೂಡಲೇ, ಹಿಂದೂ ಹುಡುಗಿ ಮದುವೆ ಆದ ಕೂಡಲೇ ಬೇಗ ಹೋಗಿ ಇಡಿಸಿ ಮದುವೆ ಮಾಡಿಸ್ತಾರೆ. ಈ ಹಿಂದೂಗಳಿಗೆ ಇವರಿಗೆ ಕರ್ಕೊಂಡು ಬಂದು ಮದುವೆ ಮಾಡಿಸ್ಲಿಕ್ಕೆ ಇನ್ನೂ ಆಗಲಿಲ್ವಾ? ನಾನು ಎಷ್ಟೋ ಸಲ ಕೇಳ್ಕೊಂಡಿದ್ದೇನೆ ಎಲ್ಲರ ಹತ್ರ. ಎಲ್ಲರೂ ನೋಡುವಮ್ಮ ಮಾತಾಡ್ತೇವೆ ಅಂತ ಅಲ್ಲ ಹೇಳುವುದೇ ಹೊರತು ಇಷ್ಟುವರೆಗೆ ನನ್ನ ಮಗಳಿಗೆ ಯಾರೂ ನ್ಯಾಯ ಕೊಡಿಸಲಿಲ್ಲ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಸರ್, ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ನನ್ನ ಮಗಳಿಗೆ ನ್ಯಾಯ ಬೇಕು. ನನ್ನ ಮಗಳಿಗೆ ನ್ಯಾಯವನ್ನ ಕೊಡಿಸಿ, ಮದುವೆಯಾಗುವುದಾಗಿ ನಂಬಿಸಿ ಪ್ರೀತಿ ಮಾಡಿ ಈ ರೀತಿ ಮೋಸ ಮಾಡಿದ್ದಾನೆ ಹುಡುಗ. ಹಾಗಿದ್ದಾಗ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ
ಆ ಹುಡುಗನ ಜೊತೆ ಮದುವೆ ಮಾಡಿಸಿ ಅನ್ನುವಂಥದ್ದು ಆ ನೊಂದ ತಾಯಿಯ, ಸಂತ್ರಸ್ತ ತಾಯಿಯ ಕಣ್ಣೀರು, ಜೊತೆಗೆ ಮಾಧ್ಯಮದ ಮುಂದೆ ಬೇಡಿಕೊಂಡಂತಹ ತಾಯಿ. ಇವೆಲ್ಲ ಜೊತೆಗೆ ಇವತ್ತು ಪ್ರೆಸ್ ಮೀಟನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಸವಿಸ್ತಾರವಾಗಿ ಆಗಿರುವಂತಹ ಘಟನೆಗಳ ಬಗ್ಗೆ, ಸವಿಸ್ತಾರವಾಗಿ ಆಗಿರುವಂತಹ ವಿಚಾರಗಳ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಸಂತ್ರಸ್ತೆಯ ತಾಯಿ. ಏನು ಹೇಳಿದ್ದಾರೆ ಅದು ಕೂಡ ನೋಡ್ಕೊಂಡು ಬನ್ನಿ. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಈ ಪ್ರೆಸ್ನವರು ನಮಗೆ ನ್ಯಾಯ ಕೊಡಿಸ್ತಾರೆ. ಅಷ್ಟೊಳಗೆ ನಾವು ಸ್ಟೇಷನ್ ಎಲ್ಲ ಮುಟ್ಲಿಕ್ಕೆ ಹತ್ತಿಯಾಗಿದೆ. ಎಲ್ಲಿ ನೋಡಿದ್ರು ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಮಗಳು BSc ಮಾಡ್ತಿದ್ದಾಳೆ. ಫಸ್ಟಿಗೆ ರಾಮಕೃಷ್ಣ ಸ್ಕೂಲಲ್ಲಿ 8th 9th 10th ಮಾಡಿರೋದು. ರಾಮಕೃಷ್ಣ ಶಾಲೆ ಅಂತಲೇ ಅವರಿಗೆ ಲವ್ ಇದ್ದಿತ್ತು. ನಮಗೆ ಗೊತ್ತಿರಲಿಲ್ಲ, ಮನೆಯವರಿಗೆ ಗೊತ್ತಿರಲಿಲ್ಲ. ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಡು ತೋರಿಸಿದಾಗಲೇ ನನಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ. ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ. ತಂದೆ ನನ್ನ ಹತ್ರ ಡೈರೆಕ್ಟಾಗಿ ಇಲ್ಲೇ ಮಾತಾಡಿ ಹೇಳಿದ್ದಾರೆ, ಮಗು ಇದನ್ನು ತೆಗಿಸಿ ಅಂತ. ಮಗುವನ್ನು ತೆಗಿಸಿ ಅವರ ತಂದೆ ಹೇಳಿದ್ದಾರೆ, ಆರೋಪಿಯ ತಂದೆ, ಮಗುವನ್ನು ತೆಗಿಸಿ ಅಂತ. ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್, ನನಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗದ್ರೆ ನಾನು ಮಂಗಳೂರಿಗೆ ಹೋಗಿ ಅದೇನೋ ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದ್ರು, ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು 6 ತಿಂಗಳು. ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ 7.5 ತಿಂಗಳಾಗಿದೆ. ಮಗುವಿಗೆ ಆಗುದಿಲ್ಲ ಅಮ್ಮ, ತೆಗಿಲಿಕ್ಕೆ ಆಗುದಿಲ್ಲ. ಮತ್ತು ಹುಡುಗಿ ಸಣ್ಣದು, ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಹುಡುಗ ಒಂದೇ, ನಾನು ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು. ಅದೇನೋ ಹಾಸ್ಪಿಟ್ಲಿಗೆ ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ. ಹುಡುಗ ನನ್ನದು ಅಂತ ಬಂದಿದ್ದಾನೆ, ನಮ್ಮ ಜೊತೆ ಸಹ ಬಂದಿದ್ದಾನೆ ಅದೇನೋ ಹಾಸ್ಪಿಟ್ಲಿಗೆ. ಈಗ ಅದರ ನಂತರ ತಂದೆಯನ್ನು ಕರೆಸಿದ್ದೆವು ಮನೆಗೆ, ನಮ್ಮ ಮಂಗಳೂರಿಗೆ ಕರೆಸಿದ್ದು. ತಾಯಿ ಮನೆಗೆ ಕರೆಸಿ ಪಂಚಾಯತಿಗೆ ಮಾಡುವವರೆಲ್ಲ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟ್ರಿದು ಅಂತೇಳಿ KSLV ಹಾಸ್ಪಿಟ್ಲಿಗೆ ಹೋಗಿದ್ದೆವು. KSLV ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಹುಡುಗನ ತಂದೆ, ತಾಯಿ ಮತ್ತು ಅಕ್ಕ, ನಾನು, ನನ್ನ ಗಂಡ ಮತ್ತೆ ತಂಗಿ ಗಂಡ ಬಂದಿದ್ದೇವೆ, ಮತ್ತೆ ನನ್ನ ಗಂಡ, ಇಷ್ಟು ಮಂದಿ ಹೋಗಿದ್ದೇವೆ KSLVಗೆ. ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದ್ರು, ಇದು 7.5 ತಿಂಗಳು ಕಳೆದಿದೆ, ಮಗುವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು. ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆ ಇವರು ಹೇಳಿದ್ರು ಡಾಕ್ಟ್ರು. ಹಾಗೆ ಇವರು ನೋಡುವ ಅಂತೇಳಿ ವಾಪಸ್ ಬಂದರು. ವಾಪಸ್ ಹೇಳಿದ್ರು, ಅವರ ತಾಯಿ ಹೇಳಿದ್ರು, ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು, ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸ್ಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ, ಹುಡುಗನ ಮೈಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ, ಏನ್ ಮಾಡ್ಲಿಕ್ಕೂ ನಾವು ವಯಸ್ಸಲ್ಲ ಅಂತ ತಾಯಿ ಹೇಳಿದ್ದಾರೆ. ಹಾಗೆ ಮತ್ತೆ ನಾವು ಸಹ ಮಾತಾಡಲಿಲ್ಲ. ವಾಪಸ್ ಸಂಜೆ ಅವ್ರ ಮನೆಗೆ ಹೋದ್ರು, ನಾವು ಮನೆಗೆ ಹೋದ್ರು. ಸಂಜೆ ವಾಪಸ್ ಕಾಲ್ ಮಾಡಿದ್ರು, ಬಂಟ್ವಾಳದಿಂದ ಒಂದು ಡಾಕ್ಟರ್ ಇದ್ದಾರೆ, ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರು ಫೋನ್ ಮಾಡಿ, ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು ಅವರು ಹೇಳ್ತಿದ್ದಾರೆ ತೆಗಿಸ್ಲಿಕ್ಕೆ ಆಗ್ತದೆ, 6 ತಿಂಗಳು 7.5 ತಿಂಗಳು ತೆಗಿಸ್ತಾರಂತೆ. ಅಂದ್ರೆ ಮಗುವನ್ನು ಒಳಗಡೆ ಪೀಸ್ ಮಾಡಿ ತೆಗಿಸುವಂಥದ್ದು. ಈಗ ತೆಗಿಸುವ 4.5 ಲಕ್ಷ ಖರ್ಚಾಗ್ತದೆ, ನಾವು ಮಾಡ್ತೇವೆ. ನಾನು ಹೇಳಿದೆ, ನೀವು ಇಷ್ಟೆಲ್ಲ ಮಾಡ್ತೀರಿ, ನಾಳೆ ನನ್ನ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡಬೇಕಲ್ಲ, ನಿಮ್ಮ ಮಗನನ್ನು ಮಾಡಲಿಲ್ಲ, ಇಲ್ಲಿ ಬೇರೆಯವರು ಮಾಡುವಾಗ ಅವನ್ನ ಕೇಳುದಿಲ್ವ ನನ್ನ ಮಗಳ ಹತ್ರ? ಅದು ನಮ್ಗೆ ಅಲ್ವಾ ಅಲ್ಲಿ ಇರುವುದು. ಅದಕ್ಕೆ ಅಲ್ಲ, ನೋಡುವ ಮಾಡಿ ನೋಡು. ನಾನು ಅದಕ್ಕೆ ಮತ್ತೆ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ, ಅವ್ರ ಮಗ ಫೋನ್ ಮಾಡಿದೆ, ಅದು ನಾನು ಸುಸೈಡ್ ಮಾಡ್ಕೊಳ್ತೇನೆ, ನಾನು ಸುಸೈಡ್ ಮಾಡು ಅಂತ ಹೇಳಿ. ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅಲ್ವಾ? ಇದು ನೋಡುವಾಗ ನಾನು ಸುಸೈಡ್ ಮಾಡ್ದೆ, ಮಾತಾಡಲಿಲ್ಲ. ಅವರಿಗೆ ವಾಪಸ್ ಇವರಿಗೆ ಕಾಲ್ ಮಾಡಿದೆ, ಅವ್ರು ಫೋನ್ ಮಾಡಿ ಅವ್ರ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದ್ರು, ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ದಾನೆ. ಅವ್ರು ವಾಪಸ್ ಕಾಲ್ ಮಾಡೋದು ಸ್ವಿಚ್ ಆಫ್ ಮಗನ. ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ, ಕಾಲೇಜಲ್ಲೇ ಇದ್ದಾನೆ, ಸ್ವಿಚ್ ಆಫ್. ಇವ್ರು ಕೂಗಿ ಹೇಳಿದ್ರು, ನನ್ನ ಮಗ ಇಲ್ಲ, ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ. ಸರಿ, ನಾನು ಏನು ಮಾಡಿದೆ, ಸೀದಾ ಬಂದೆ, ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ.
FIR ಮಾಡಿದೆ. FIR ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ಅವನನ್ನು. ನಾವು ಹೋಗಿದ್ದು ಒಟ್ಟಿಗೆ. ಕರ್ಕೊಂಡ್ ಬಂದ್ರು. FIR ತೆಗೀರಿ ಮೇಡಮ್ ಅಂತ ಹೇಳಿದ್ರು. ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸ್ ಅಲ್ಲಿದ್ದವರು. ನಾನು ಮತ್ತು ಕುಶಾ ಅವರು, ನನ್ನ ಗಂಡನ ಹೆಸರು ಕುಶಾ ಅಂತ, ಅವರು ಒಂದೇ ಕ್ಲಾಸ್ ಅಲ್ಲಿದ್ದವರು. ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆ ಸ್ಟೇಟ್ಮೆಂಟ್ ಕೊಟ್ಟದವರು. ಇದು FIR ಅರ್ಧ ಹಾಕಿ ಮುಂಚೆಗೆ ಪತ್ರ ಕೊಡ್ತೇವೆ ನಾವು, ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇವೆ. 21 ಹುಡುಗನಿಗೆ ಜೂನ್ 23ಕ್ಕೆ 21 ವರ್ಷ ಆಯ್ತು. ಆವಾಗ ಆ ದಿವಸ 23ಕ್ಕೆ ಹುಡುಗನ ತಂದೆ ಶಾರದ ಏನೇ ಹೇಳಿದ್ರು. ಅದು ಮತ್ತು 24 ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಮೊನ್ನೆ ಸಂಡೇ 22 ತಾರೀಕಿಗೆ ಮನೆಯಲ್ಲಿ ಮಾತುಕತೆ. ಅದರ ನಂತರ ನಮ್ಮ ಮನೆಯಲ್ಲಿ ಶಾರದಾದಲ್ಲಿ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ, ಅವರ ಮಿಸಸ್, ಮತ್ತೆ ಇವರು ಲಕ್ಷ್ಮೀ ಭಟ್ಟ ಇದ್ರು, ಅವರ ಅಣ್ಣ ತಮ್ಮಂದಿರು, ಹೆಸರೇ ನಂಗೆ ಗೊತ್ತಿಲ್ಲ ಸರ್. ಹೀಗೆ ಬಂದು ಮಾತುಕತೆ. ನಾವು ನನ್ನ ತಂಗಿ, ನನ್ನ ಗಂಡ, ಒಬ್ಬರ ಆಶಾ ಅಂತ ಒಬ್ರು ಹುಡುಗಿದ್ರು. ಇವರೆಲ್ಲ ಮಾತಾಡಿದಾಗ ಅವರು ಹೇಳಿದ್ರು, ಇದು ಫಸ್ಟ್ ಇಂದ ನಮಗೆ ಕ್ವಶನ್ ಹಾಕಿ ಸ್ಟಾರ್ಟ್ ಮಾಡಿದ್ರು, 7 ವರ್ಷದ ಲವ್ ಹೇಗೆ ಅಂತ. ನಾನು ಹೇಳಿದೆ 7 ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಳು ಪೊಲೀಸ್ ಸ್ಟೇಷನ್ ಅಲ್ಲಿ. ನಿಮ್ಮ ಮಗನ ಇದ್ರು ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವರು ಹೇಳಿದಿಷ್ಟೇ, ಮಗನ ಹತ್ರ ಏನು ಕೇಳಬೇಡಿ, ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದುವೆ. ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ನೋಡಿದ್ರೆ ಹಿಂಜರಿದ್ದಾರೆ, ಅವನನ್ನು ಅಲ್ಲಿಗೆ ಸಿಕ್ಕಿದ್ದಾರೆ. ಹಾಗೆ 22ಕ್ಕೆ ಮೀಟಿಂಗ್ ಆಯ್ತು. ಅವನು ಬಂದ, ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ. ಬಂದಿಷ್ಟೇ ಹೇಳಿದ್ದು, ನಾನು ಮದುವೆ ಆಗುದಿಲ್ಲ, ಮಗು ನನ್ನದಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟು, ಇದು ನೀವೇನು ಬೇಕಾದ್ರೆ ಮಾಡಿ ಅಂತೇಳಿ ನನಗೆ ಏನ್ ಮಾಡಿ ಕೊಟ್ಟು, ನಾನು ಇನ್ನೂ 4 ಹುಡುಗರಿದ್ದೇನೆ, ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮ್ಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದೇನೆ. ಮಗು ಹೇಳಿದ್ದಾನೆ, ಮಗು ನಮ್ಮ ಮನೆಗೆ ಬಂದ ಮಗು ನಮ್ಮ ಯಾರು 22ಕ್ಕೆ ಬಂದಿದ್ದಾರೆ. 23ಕ್ಕೆ ಅವ್ನಿಗೆ 21 ವರ್ಷ ಆಗುತ್ತೆ. ಕಾಲ್ ಮಾಡಿ ಹೇಳಿದೆ, ಸರಿ ಹೀಗೆ ಹುಡುಗ ಮದುವೆ ಆಗ್ತಿಲ್ಲ, ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು. ನಾವು ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುದಿಲ್ಲ, ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ಇವರು ಅನ್ಯ ಭಾಷೆಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ? ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯ ಇದನ್ನೇನು ಮದುವೆ ಮಾಡಿಸ್ತಾರಲ್ಲ, ಹಿಂದೂಗಳನ್ನೆಲ್ಲ ಅವರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ಈಗ ನನ್ನ ಮನೆಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದು. ಯಾರುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬದಲಾವಣೆ ಎಲ್ಲ ಇದೆ, ಎಲ್ಲ ಇದೆ, ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ನನ್ನ ಮಗಳು ಹಿಂದೆ ಅಲ್ವಾ, ಒಂದು ಹೆಣ್ಣು ಅಲ್ವಾ, ನ್ಯಾಯ ಕೊಡಿಸ್ಲಿಕ್ಕಾಗ. ನಾನು ಅವ್ರ ಹತ್ರ ಕೇಳಿ ಸರ್ ಹೀಗೆ ನೀವು ಅದಕ್ಕೆ ಅವ್ರು ನಾನು ಮಾತಾಡ್ತೇನೆ ಅವರ ಹತ್ರ. ಅವ್ರು ಮಾತಾಡಿದಾರಂತೆ ಅವ್ರ ಹತ್ರ. ಹುಡುಗ ಒಪ್ತಾ ಇಲ್ಲ ಅಮ್ಮ, ಮತ್ತೆ ಹುಡುಗ 24ಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ. ಹುಡುಗ ಹೇಳಿದಾರಂತೆ ನಾನು ಮದುವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದ್ರು. ಮತ್ತೆ ನಾವು ಏನಷ್ಟು ಹೇಳಿದೇವ, ಮತ್ತೆ ನಿಮಗೆ ಏನ್ ಮಾಡ್ಬೇಕು, ನೀವು ಅದನ್ನು ಮುಂದುವರಿಸಿ ಅಂತ ಕೊನೆ ವರ್ಷ ಮತ್ತೆ ನನಗೆ ಹೇಳಿದ್ದಾರೆ. ಮಂಗಳೂರಲ್ಲೆಲ್ಲ ಹೋಗ್ತೇನೆ, ಮಾತಾಡಿಸಿದ್ದೇನೆ. ಪುತ್ತೂರಲ್ಲಿ ಹತ್ರ ಮಾತಾಡಿದೆ ಸರ್, ಇವರ ಹತ್ರ ಮಾತಾಡಿದೆ. ಹತ್ರ ನಮ್ಮ ಅರುಣ್ ಗೊತ್ತಿಲ್ಲ ಅಂತ ಅವರು ಹೇಳಿದ್ರು. ಅಂದ್ರೆ ಅಮ್ಮ ಅವರು ಇದು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ನಾನು ಮುಂದುವರಿಸಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಭರವಸೆ ಅವರು ಕೊಟ್ಟಿದ್ದಾರಲ್ಲ. ನಾನು ಇದರಲ್ಲಿ ಇದಾಗಿ ಬಂದ್ರೆ ತಪ್ಪಾಗ್ತದೆ, ಆಗುದಿಲ್ಲ. ಮಂಗಳೂರಲ್ಲಿ ಶರಣ್ ಪಂಪಲ್ ಹತ್ರ ಮಾತಾಡಿ, ಅವ್ರು ಮಾತುಕತೆಗೆ ನಮ್ಗೆ ಸಿಗ್ಲಿಲ್ಲ, ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು. ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ. ನಾನು ಮಾತಾಡಿದ್ದೇನೆ, ಅವರು ಏನೋ ರೆಸ್ಪಾನ್ಸ್ ಕೊಡ್ತಿಲ್ಲ. ಮತ್ತೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮಗೆ ಆಗ್ತದ ಅಂತ ಕೇಳ್ತಾರೆ. ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ರೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ತೆಗಿಲಿಕ್ಕೂ ಆಗುದಿಲ್ಲ. ಮಗುವನ್ನು ಡೊನೇಟ್ ಮಾಡ್ಲಿ, ನಾವು ಖುದ್ದಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ. ಮಗುವನ್ನ ಅಬೋರ್ಷನ್ ಮಾಡಿಸ್ಬೇಕು, ಮದುವೆಗೆ ಒಪ್ಪಬಾರದು, ನೀವು ಮತ್ತೆ ಮೊನ್ನೆ 22ಕ್ಕೆ ಮನೆಯಲ್ಲಿ ಹೋಗುವಾಗ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು. ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲದಿದ್ರೆ ನಿಮ್ಮ ಜೀವಕ್ಕೆ ಇದು ಮಾಡ್ತೇವೆ ಅಂತೇಳಿ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ. ಅದೇನು ಮಾಡಿಲ್ಲ ಸರ್. ನಾನು ನೆಕ್ಸ್ಟ್ ಅದೇ ನೈಟ್ ಅಲ್ಲಿ 24 ನೈಟ್ ಅಲ್ಲಿ FIR ಮಾಡಿದೆ ಹೋಗಿ. ಹಾಗಲ್ಲ, ಈ ವಿಷಯಗಳನ್ನು FIR ನಲ್ಲಿ ಆ ವಿಷಯಗಳು ಯಾವುದು ಇಲ್ಲಲ್ಲ. ಹೌದು, ಹುಡುಗಿ ಅನ್ಯಾಯ ಮಾಡಿದೆ, ಹುಡುಗ ಅನ್ಯಾಯ ಮಾಡಿದಾನೆ ಅಂತ ಹುಡುಗಿ
ಕೊಟ್ಟದ್ದು ಬಿಟ್ರೆ ಈ ಬೆದರಿಕೆ ಆಗಲಿ ಈ ರಾಜ್ಯ ಪಂಚಾಯತ್ಗೆ ಯಾವ ವಿಷಯಗಳು ಇಲ್ಲಲ್ಲ. ಅವರಿಗೆ ನಮಗೆ ಬೆದರಿಕೆ ಕೊಟ್ಟದ ತಂದೆ ನಿಮ್ಮ ಮೇಲೆ ಜೀವ ಬೆದರಿಕೆ ಹುಟ್ಟಿದ್ರು ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಕೊಟ್ಟಿಲ್ಲ. ಯಾಕೆಂದ್ರೆ ಕನ್ನಡ ಗಂಡನ ಹೇಳಿದ್ರು ಅವರು ನನ್ನ ಫ್ರೆಂಡ್ ಮದುವೆ ಮಾಡಿ ಕೊಡ್ತಾರೆ ಅಂತ ನಾವಿಷ್ಟು ಒಂದು ತಿಂಗಳು ಕಾಗದ ಅವರನ್ನೇ ಸರ್, ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ. ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ. ಅಷ್ಟು ಹುಡುಗನನ್ನು ಎಲ್ಲಿಯೋ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಅವ ಓಡಿ ಹೋದದೆಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಯಾಕೆ ನಾನು ಪೊಲೀಸರು ನಮ್ಗೆ ಇಷ್ಟು ದಿವಸವಾಗಿ ಒಂದು ಹುಡುಗನನ್ನು ಯಾರು ಹುಡುಕಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ? SP ಅಲ್ಲಿ ಸಮೇತ ನಾನು ಹೋಗಿದ್ದೇನೆ, ಮಂಗಳೂರು SP ಅಲ್ಲಿ ಸಮೇತ ಹೋಗಿದ್ದೇನೆ. ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ, ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳುದಲ್ಲದೆ ಯಾರು ಒಬ್ಬರು ಇದು ನಮ್ಗೆ ನಂಬಿಕೆ ಕೊಡ್ತಿಲ್ಲ, ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇಷ್ಟು ದಿವಸ ಆಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ? ಹೇಳಿದ್ರೆ ಇಷ್ಟು ಹೇಳ್ತಾರೆ, ಕ್ಯೂ ಸಿಕ್ಕಿದೆ ಅಮ್ಮ, ನಾವು ನೋಡ್ತಾ ಇದ್ದೇವೆ, ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ. ಈಗ ನೀವು FIR ಆದ್ಮೇಲೆ ನಿಮ್ಗೆ ಯಾರ್ಯಾರು ಏನೇನು ಭರವಸೆಯನ್ನು ಕೊಟ್ಟಿದ್ರಿ? ಉದಾಹರಣೆಗೆ ಶಾಸಕರು ಭರವಸೆ ಕೊಟ್ಟಿದ್ರು ಅಂತ ಹೇಳ್ತೀವಿ, FIR ಮಾಡಬೇಡಿ ಅಂತ ಹೇಳಿ. ಈಗ FIR ಆದ ನಂತರ ಏನಾದ್ರು ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡಿದ್ದೀರಾ? ಶಾಸಕರನ್ನು ಕಾಂಟ್ಯಾಕ್ಟ್ FIR ಆದ ನಂತರ ಮಾಡಲಿಲ್ಲ ಸರ್, ಮಾಡಲಿಲ್ಲ. ಇನ್ನು ಫಸ್ಟಿಗೆ ನೀವು ಕೇಳ್ತಿರಲ್ಲಮ್ಮ, ನೀವು FIR ಹೀಗೆ ಒಪ್ಪಂದ ಆಗಿದೆ, ಅವರು ಇದು ಮಾಡಿ ಅದು ಯಾವಾಗ ಮಾತಾಡಿದ್ರು ಮತ್ತೆ ನೀವು ಮುಂದುವರಿಸಿದ ಶಾಸಕರು? ಶಾಸಕರು ಅದೇ ಅದು FIR ಆಗೋ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ವಿ. 22ಕ್ಕೆ ನಮ್ಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ, ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು. ಹಾಗೆ ಅವ್ರು ಹೇಳಿದ್ರು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ. ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂದು ಡಾಕ್ಯುಮೆಂಟ್ಸ್ ಇದೆ, ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದೂ ಇಲ್ಲ. ಮಗಳು ಖುದ್ದಾಗಿ ಹೇಳ್ತಾರೆ, ಮಗಳನ್ನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ, ಮುಖ ನೋಡ್ಲಿ, ಯಾಕಂದ್ರೆ ಸೇಮ್ ಅವನಾಗೆ ಇದೆ. ಮತ್ತಲ್ಲದೆ DNA ಟೆಸ್ಟ್ಗೆ, ಮುಖ್ಯವಾಗಿ DNA ಟೆಸ್ಟ್ಗೆ ನಾವು ರೆಡಿ ಇದ್ದೇವೆ. ಅದನ್ನು ಮೊನ್ನೆ 22ಕ್ಕೆ ಬಂದಾಗ ಜಗನ್ನಿವಾಸ ರಾವೇ ಹೇಳಿದ್ದು DNA ಟೆಸ್ಟ್ ಬೇಡ, ಅದನ್ನು ಮಾಡುದು ಬೇಡ. ಅವರು ಫಸ್ಟಿಗೆ ಹೇಳಿದಾಗೆ ಕೇಸಗಿರಿಯಲ್ಲಿ ಹೋಗುವಾಗ DNA ಟೆಸ್ಟ್ ಮಾಡುವ ಅಂತ. ಮತ್ತೆ ಹೇಳಿದ್ರು ಮೊನ್ನೆ 22ಕ್ಕೆ ಮನೆಗೆ ಬಂದಾಗ ಹೇಳಿದ್ರು DNA ಟೆಸ್ಟ್ ಬೇಡ, ಮಾಡುದು ಬೇಡ. ನಾನು ಹೇಳಿದೆ ಯಾಕೆ ಸರ್ ಬೇಕು, ಹುಡುಗ ಹೀಗೆ ಹೇಳ್ತಿದ್ದಾನೆ, ನಮ್ಗೆ ಬೇಕು DNA ಟೆಸ್ಟ್ ನಾ ಮಾಡಿಸೇ ಮಾಡ್ತೇನೆ ಅಂತ. ಇದಂದ್ರೆ 3 ತಿಂಗಳು ಆಗಬೇಕು ಅಂತ ಹೇಳಿದ್ದಾರೆ. ಅದಾಗದೆ DNA ಟೆಸ್ಟ್ ಆಗುದಿಲ್ಲ. ಈಗ ನಿಮ್ಮ ಮಗಳು DNA ಪರೀಕ್ಷೆ ಸಂತ್ರಸ್ತ ಯುವತಿ DNA ಟೆಸ್ಟ್ ಹೇಳಿದ್ದಾರಾ? DNA ಟೆಸ್ಟ್ ರೆಡಿ ಇದ್ದಾರೆ ಸರ್, ಹುಷಾರಿದ್ದಾರೆ ಸರ್. ನಮ್ಮ ಮನೆಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್. ಎಲ್ಲರ ಹತ್ರ ಕೇಳಿದ್ವಿ, ಎಲ್ಲರ ವ್ಯಕ್ತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ, ಯಾರು ಮುಂದೆ ಬರ್ತಾ ಇಲ್ಲ. ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ, ಅವರು ನೋಡ್ತಿಲ್ಲ, ಅವ್ರ ಕಷ್ಟ ಇಲ್ಲ ಸರ್. ನಾವು ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು, ಇವರು ಹೀಗೆ ಮಾಡಿದ್ದಾರೆ. ಇವತ್ತು ಹಣ ಇರ್ಬೋದು, ಜನಬಲ ಇರ್ಬೋದು, ನಮ್ಮ ಹತ್ರ ಯಾರಿಲ್ಲ, ನಮ್ಮ ಹತ್ರ ಮಹಾಲಿಂಗೇಶ್ವರನೇ ಇರುವುದು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ. ಅವರ ಮುಂದೆ ಬಂದು ಅವರು ಹೇಳಿ ನನ್ನದಲ್ಲ ಮಗು, ಇದು ನಂದಲ್ಲ ಅಂತ ಹೇಳಿ ಅಲ್ಲಿ ಬಂದು ಹೇಳ್ಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ. ಸರ್ ನಾವು ಬೇಡಿಕೆ ಇದು ಮಾಡ್ಲಿ ಅಂತಾನೆ ನಾವು ಇದಾಗ್ತಿರೋದು. ಅದ್ರ ನೆಕ್ಸ್ಟ್ ನನಗೆ ಹುಡುಗಿಗೆ ರಿಜಿಸ್ಟರ್ ಮಾಡಿ ಕೊಡಬೇಕು, ಅವರು ರಿಜಿಸ್ಟರ್ ಮಾಡ್ಲೇಬೇಕು, ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು. ಮೇಡಮ್ ಈಗ ಪಂಚಾಯತಿಗೆ ಅಂತ ಹೇಳಿ ಹೇಳಿದ್ರಿ, ಅದು ಅದರ ಪ್ರೊಸೆಸ್ ಹೇಗಾಯ್ತು? ಅಂದ್ರೆ ಈಗ ನಿಮ್ಗೆ ಪಂಚಾಯತಿಗೆ ಮದುವೆ ವಿಷಯದಲ್ಲಿ ಆಯ್ತಾ ಅಥವಾ ಏನು? ಜಗನ್ನಿವಾಸ ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡ್ಬೇಕು. ನಾನು ಹೇಳಿದೆ ಮಾತಾಡ್ಲಿಕ್ಕೆ ಏನಿಲ್ಲ, ಏನು ಉಳಿಸ್ಲಿಲ್ಲ ನಮ್ಗೆ, ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ, ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ. ಇವರು ಹೇಳಿದ್ರು ಇಲ್ಲ ಮಾತಾಡ್ಲೇಬೇಕು ಅವರು ಅಂತ. ಸರಿ ಮಾತಾಡಿಸುವ ಅಂತ ಹೇಳಿ ಹೇಳಿದ್ರು. ಮನೆಗೆ ಬಂದಿದ್ರು. ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದಾಗಿ ಅವ ಹೇಳಿದ ಅಷ್ಟೇ, ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿ. ನೀವು ಠಾಣೆಗೆ ಮೊದಲು ಹೋದ್ರಲ್ಲ, ಅದು ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು, ನಾನು ಮದುವೆ ಮಾಡಿಸ್ತೇನೆ ಎಲ್ಲದ್ರಲ್ಲೂ. ನನಗೆ 1.5 ತಿಂಗಳಿಂದ ಸರ್ ಅವರು ನನಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ, ನಿಮ್ಮ ಮದುವೆ ಮಾಡಿಸ್ತೇನಮ್ಮ, ನನ್ನ ಮಗಳು ಬೇರೆಲ್ಲ, ನಿಮ್ಮ ಮಗಳು ಬೇರೆಲ್ಲ, ನನ್ನ ಮಗಳು ಬೇರೆಲ್ಲ, ನಿಮ್ಮ ಮಗಳು ಬೇರೆಲ್ಲ, ನಾನು ಮಾಡಿಸ್ಕೊಡ್ತೇನೆ, ನನ್ನ ಮೇಲೆ ನಂಬಿಕೆ ಇಲ್ವಾ, ಹಾಗೆ ಹೀಗೆ ನನಗೆ 1 ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ. ಆಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ, ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ, ನಮ್ಮ ಸೇಫ್ಟಿಗೋಸ್ಕರ ನಾನು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್, ಅದಕ್ಕೋಸ್ಕರ ನಾನು FIR ಮಾಡ್ಲಿಕ್ಕೆ ಹೋದದ ಹಾಗೆ. ಮತ್ತೆ ಅವರೇ ಬಂದು FIR ತೆಗಿಲಿಕ್ಕೆ ಹೇಳಿದ್ರ, ಹಾಗೆ FIR ಸ್ಟೇಷನ್ ಅಲ್ಲಿ ಒತ್ತಡ ಬಂತ ಏನಾದ್ರು? ಸ್ಟೇಷನ್ ಅಲ್ಲಿ ಒತ್ತಡ ಬರಲಿಲ್ಲ ಸರ್, ಏನಿಲ್ಲ.
ನಾವೇ ಹೋಗಿ FIR ಆಗಿದ್ದು ಅಷ್ಟೇ. FIR ಆಗಿ ಹೊರಟಾಗ ನಿಮ್ಗೆ ಫೋನ್ ಬಂತು, ಅವ್ರು ಮದುವೆ ಆಗ್ತಾರಂತೆ, ಹಾಗಾಗಿ ನೀವು FIR ಮಾಡಬೇಡಿ ಅಂತ ಬಂದು ಒಪ್ಪಿದ್ದೀರಿ. ಸ್ಟೇಷನ್ ಅಲ್ಲಿ ಅವರೇ ಅಶೋಕ್ರಿಗೆ ಫೋನ್, ಅವರೇ ಜಗನ್ನಿವಾಸರಾವೇ ಫೋನ್ ಮಾಡಿ ನನಗೆ ಕೊಟ್ಟದ್ದು. ಅಶೋಕ್ರಿಗೆ ಮಾಡಿ ಕೊಡ್ತಾರಂತಲ್ಲಮ್ಮ, ನೀವು ಹುಡುಗ ಸ್ಟೇಷನ್ ಅಲ್ಲಿ ಹುಡುಗನ ಮರ್ಯಾದೆ ಪ್ರಶ್ನೆ ಅದ್ರ ಲೆಕ್ಕದಲ್ಲಿ ಅವ್ರ ಮರ್ಯಾದೆ ಉಳಿಸಿ ಇರ್ಲಿ ಅಂತೇಳಿ ನಾವು 1 ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ. ಆದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರ ಮಗನನ್ನು ತಪ್ಪಿಸಿರ್ತಾರಂತೆ. ಈಗ ಹೋಗಿ ಹಾಸ್ಪಿಟಲ್ ಯಾವ್ದೋ ರೀಸನ್ ಹಾಕಿ ಮಲಗಿರ್ಬೋದು ಅವರು. ಆದ್ರೆ ನಾನು ಹೇಳುದು ಇಷ್ಟೇ, ಮಗ ಸಿಗ್ಲಿಲ್ಲ, ಅಪ್ಪನ ಹೇಳ್ಕೊಂಡ್ ಬರ್ಲಿ, ಹೇಳ್ಕೊಂಡ್ ಬಂದು ಕೇಳಿ, ಅಮ್ಮ ಇಲ್ವಾ ಮನೆಯಲ್ಲಿ ಕೇಳಿ, ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ. ಹಾಗೆ ಫಸ್ಟ್ ಟೈಮ್ ನೀವು MLA ಅವರು ಹೇಳಿ ಕೇಸ್ ವಿಡ್ರಾ ಮಾಡಿ. ಹೌದು, ವಿಡ್ರಾ ಮಾಡಿ ಅವ್ರು ಹೇಳಿದ್ರು ಕೇಸ್ ತೆಗಿಲಿಕ್ಕೆ. ಹಾಗೆ ನಾವು ಕೇಸ್ ತೆಗೆದ್ರು. ಬಿಜೆಪಿ ನಾಯಕರು ಅಂತಲ್ಲ, ನಾನು ಕೇಳಿದ ಇವರದ್ದು ಮುರಳಿಭಟ್ ಅವ್ರ ಎಲ್ಲ ಹೇಳಿದ್ದೇನೆ ಬಿಜೆಪಿ ಇದ್ರದ್ದೆಲ್ಲ. ಆದ್ರೆ ಹೀಗೆ ಯಾರು ಹೇಳಿದೆ, ಹಿಂದೂ ಸಂಘಟನೆಗೆ ಹೇಳಿದ್ದೇನೆ. ಬಿಜೆಪಿ ನಾಯಕರನ್ನು ಯಾರು ನನಗೆ ಎಷ್ಟು ನಂಗೆ ಯಾರು ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಿದ್ದವರೆಲ್ಲ ಹತ್ರ ನಾನು ಇದು ಮಾಡಿ ಹೇಳಿ ಆಗಿದೆ. ನಮಗೆ ಕರೆ ಮಾಡಿ ಏನಾದ್ರು ಒತ್ತಡ ಹಾಕುವಂತ ಕೆಲಸ ಏನಾದ್ರು ಮಾಡಿದ್ರಾ? ದೂರು ಕೊಡಬೇಡಿ ಆತರ ಯಾರು ಹೇಳಿಲ್ಲ. ಈಗ ಆಸ್ಪತ್ರೆಗೆ ಯಾರು ಭೇಟಿ ಮಾಡಿದಾರಾ? ಹಿಂದೂ ಮುಖಂಡರೆಲ್ಲ ಬಂದಿದ್ದಾರೆ, ಮುರಳಿಭಟ್ ಬಂದಿದ್ದಾರೆ, ಕೆಲವರೆಲ್ಲ ಬಂದಿದ್ದಾರೆ. ಹೆಸರು ನನಗೆ, ನಾನು ಹಾಸ್ಪಿಟಲ್ಗೆ ಬಂದಿದ್ದಾರೆ ಸರ್, ನೋಡಿದ್ದಾರೆ. ಹುಡುಗ ನಾನು ಇದು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ನನಗೆ. ಯಾವುದು ರಿಜಿಸ್ಟ್ರಿಗೆ ನಾವು ಮೊನ್ನೆನೇ ಟೈಮ್ ಕೊಟ್ಟಿದ್ದೇವೆ, 1 ವಾರ ಈಗೆಲ್ಲ ಆಯ್ತು. ಈಗ 23ಕ್ಕೆ ಹಾಗಾಗಿ ನೀವು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಕೇಸ್ ವಾಪಸ್ ಬರ್ತದ, ತೆಗಿಲಿಕ್ಕೆ ಆಗ್ತದ? ಯಾವುದು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಕೇಸ್ ವಾಪಸ್, ಅದು ನನಗೆ ಕಾನೂನು ಗೊತ್ತಿಲ್ಲ ಸರ್. ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ ಅಂತ ನಾವು ಇದು ಮಾಡ್ಕೊಂಡಿದ್ದೇವೆ ಅಷ್ಟೇ. ಇನ್ನೂ ಏನಾದ್ರು ಟೈಮ್ ಕೊಡ್ತೀರಾ? ಎಷ್ಟು ದಿನ? 1 ವಾರ ಟೈಮ್ ಕೊಟ್ಟಾಗಿದೆ ಸರ್. ಪೊಲೀಸರ ಹತ್ರ ನಾವು ಕೇಳಿದ್ದೇವೆ, 1 ವಾರ ಇದು ಮಾಡಿ ಹುಡುಗನನ್ನು ಕಳಿಸಿಕೊಡು. ನಾವು ಮಾಡ್ತಿದ್ದೇವಮ್ಮ, ನಾವು ನಮ್ಮ ಕೆಲಸ ಮಾಡಿ. ಯಾಕೆ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ. ಅವರಿಂದ ಯಾವ ಕೈವಾಡ ಎಲ್ಲ ಇದೆ ನಮ್ಗೆ ಸಹ ಗೊತ್ತಿಲ್ಲ. ನಮಗೆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಸರ್. ಮಗು ಸಹ ಈಗ ಬಂದಾಗಿದೆ. ಇವರು ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಿ ಇಲ್ಲಿ ಡೆಲಿವರಿ ಆಗಿ ಹೋಗಿದೆ. ಪೊಲೀಸ್ ಇಲಾಖೆ ಹೊರತಾಗಿ ಯಾವ್ದಾದ್ರು ಸಂಘ ಸಂಸ್ಥೆಗಳಿಗೆ, ಅಂದ್ರೆ ಈಗ ಮಹಿಳಾ ಆಯೋಗ ಇರಲಿ, ಮಹಿಳಾ ಆಯೋಗಕ್ಕೆಲ್ಲ ಇಲ್ಲಿ ಹೇಳಿದ್ದೇನೆ, ಸಾಂತ್ವನಕ್ಕೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಏನಾದ್ರು ಕೊಟ್ಟಿದ್ದೀರಾ? ಕೊಡ್ತೀರಾ? ಕೊಡ್ತೇವೆ ಸರ್. ಎಲ್ಲಿ ಇದು ಮಾಡಿದ್ರು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ನನ್ನ ಮಗಳಿಗೆ ನ್ಯಾಯ ಅದು ಒಂದು ಗೊತ್ತಿಲ್ಲದ ಕಾರಣ ನಾವೀಗ ಇದಾಗಿದೆ. ಅಂದ್ರೆ ಇಲ್ಲಿ ಸ್ಪಂದನಕ್ಕೆ ಪೊಲೀಸರು ಇಷ್ಟು ನಿಷ್ಕ್ರಿಯ ಆದ್ರೆ ಅದೇ ಸರ್, ನಾನು ಹೇಳ್ತಾರೆ ಮಾಡಿಕೊಡ್ತೇವೆ ಮಾಡಿಕೊಡ್ತೇವೆ, ನಾವು ಹುಡುಕುತ್ತಾ ಇದ್ದೇವೆ ಹುಡುಕುತ್ತಿದ್ದೇವೆ. ನೆಟ್ವರ್ಕ್ ಸರ್ಚ್ ಪ್ರತಿಭಟನೆ ಮಾಡುವ ಹಾಗೆ ಎಲ್ಲರೂ ರೆಡಿಯಾಗಿ ಬಂದಿದ್ದೇವೆ ಸರ್. ನ್ಯಾಯ ಸಿಗದಿದ್ರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ. ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಮಗುವನ್ನು ಹಿಡ್ಕೊಂಡು ಅವಳಿಗೆ ಮುಂದೆ ಏನು ಫ್ಯೂಚರ್ ಇಲ್ಲ, ಇದೊಂದೇ ಫ್ಯೂಚರ್ ಇಲ್ಲ ಸರ್. ಈ ಫ್ಯೂಚರ್ ನಾನು ಅವ ತಂಡ ಮಾಡಿ ತಲೆ ಎತ್ಕೊಂಡು ಎಲ್ಲೋ ತಿರುಗುತ್ತಾ ಇದ್ದೇನೆ. ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ. ಇದು ಅವನು ಒಪ್ಪಿತಾನೆ ಇದು ಮಾಡಿದ್ದು. ಈಗ ನಮಗಲ್ಲ, ನಮ್ಮ ಒತ್ತಾಯಕ್ಕಲ್ಲ. 7 ವರ್ಷ ಆಗಿದೆ ಅವರದ್ದು. ಈಗ ಇಲ್ಲ ಇಲ್ಲ ಅಂತ ಅವನೇ ಪ್ರಪೋಸಲ್ ಮಾಡಿದ್ದಾನೆ. ಹುಡುಗಿಗೆ ಪ್ರಪೋಸಲ್ ಮಾಡಿದ್ದು ಅವನೇ, ಎಲ್ಲ ಮಾಡಿದ ಅವನೇ. ಈಗ ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನಲ್ವಾ. ಈಗ ಹುಡುಗಿ ಏನ್ ಮಾಡ್ಬೇಕು ಮುಂದೆ? ಅವಳು ಈಗ BSc ಆಗಿ ಕೂತವಳು, ಇನ್ನು ಅವಳಿಗೆ MS ಎಲ್ಲ ಮಾಡ್ಲಿಕ್ಕಿದೆ. ಈ ಮಗುವನ್ನು ಹಿಡ್ಕೊಂಡು ನಾವು ಇವರೆಲ್ಲ ನಮ್ಮ ಒಪ್ಪಿದ್ದಾರೆ. ಮಗುದು ನೋಡ್ಕೊಳ್ತೇವೆ, ಇದ್ರದ್ದು ನೋಡ್ಕೊಳ್ತೇವೆ. ಈಗ ಯಾವ್ದಕ್ಕೂ ಮುಂದೆನೇ ಇಲ್ಲ, ಫೋನ್ ಬೇರೆ ಇಲ್ಲ. ಹಣದ ಅಂದ್ರೆ 10 ಲಕ್ಷ ಕೊಡ್ತೇವೆ, ಮಗುವನ್ನು ತೆಗಿಸ್ತೀರಾ ಅಂತ ಕೊಟ್ಟಿದ್ದಾರೆ. ಅದು ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ. ಮುರಳಿಭಟ್ ಕೇಳಿದ್ದಾರೆ ನನ್ನ ಹತ್ರ. ಅವ್ರು ಹೇಳ್ತಾ ಇದ್ದಾರೆ, ಹಣ ಕೊಟ್ಟು 10 ಲಕ್ಷ, 1 ಕೋಟಿ ಕೊಟ್ಟು ನಾನು ರೆಡಿ ಇಲ್ಲ, ನನ್ನ ಮಗುನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ. ನನ್ನ ಫ್ಯೂಚರ್ನ ಇದು ಅವರ ಉದ್ದೇಶ ಇದ್ದದ್ದು ಅಪೋಷನ್ ಮಾಡಿಸ್ಬೇಕು, ಮುಗಿಸ್ಬೇಕು ಅಂತ ಅವರಿದ್ದಾರೆ. ಮತ್ತೆ ಅಂದ್ರೆ ಹೇಳಿದ್ದಾರೆ, ಮದುವೆ ಮಾಡಿ ಕೊಡ್ತೇವೆ ಅಂದ್ರೆ 1 ತಿಂಗಳಲ್ಲಿ ಇದರಲ್ಲಿ ಮಾತುಕತೆ ಅಂದ್ರೆ ಮದುವೆ ಮಾಡಿ ಕೊಡ್ತೇನೆ. ಆದ್ರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗುದಿಲ್ಲ, ಬಾಡಿಗೆ ಮನೆಯಲ್ಲಿ. ಮತ್ತೆ ಇವರು ಏನೋ ಹುಡುಗಿ ಸರಿ ಆಗುದಿಲ್ಲ ಅಂತೇಳಿ ಅಲ್ಲಿ ಅವರ ಪ್ಲಾನ್ ಬೇರೆ ಇರ್ಬೋದಲ್ಲ ಸರ್. ಕ್ರಿಮಿನಲ್ಗಳವರೆಲ್ಲ ಅಂದ್ರೆ ಸರ್, ಅಂದ್ರೆ ಅವಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇತ್ತು.
ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ, 1.5 ತಿಂಗಳು ಉತ್ತರ ಪ್ರದೇಶದಲ್ಲಿ ಇದ್ದು. ಆ ಟೈಮಲ್ಲಿ ಹೋಗಿದ್ದಾಳೆ, ಆದ್ರೂ ಅವಳಿಗೆ ಹೊಟ್ಟೆ ಇಲ್ಲ ಇತ್ತು, ಯಾವ ಸಿಂಟಮ್ಸು ಇಲ್ಲ ಇತ್ತು. ನಾನು ಖುದ್ದಾಗಿ ನನ್ನ ಮನೆ ಏನಿಲ್ಲ ಸರ್, ಏನು ವಾಮಿಟ್ ಆಗಲಿ ಮತ್ತೆ ಯಾವ ಸಿಂಟಮ್ಸ್ ಆಗಲಿ ಅವಳ ಹತ್ರ ಇಲ್ಲ ಇತ್ತು, ಹೊಟ್ಟೆನೂ ಸಮೇತ ಇಲ್ಲ ಇತ್ತು. ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ? ನನ್ನ ಮಗಳ ಮೇಲೆ ನಾನು ನಂಬಿಕೆ ಇಟ್ಟಿರ್ತೇನಲ್ಲ, ಹಾಗೆ ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಪ್ರಕಾರ ಯಾಕೆ ಅವರು ಮದುವೆ ನಿರಾಕರಿಸಿರಬಹುದು? ಅವ್ರು ಫಸ್ಟ್ ಹೇಳಿದ್ರೆ ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ಅವನು ಸಣ್ಣ ಹುಡುಗ, ಇನ್ನು ಅವನಿಗೆ ಅವನ ಫ್ಯೂಚರ್ ಅವನು ಕಲೀಲಿಕ್ಕಿದೆ. ಆಗ ನನ್ನ ಮಗಳು ಸಣ್ಣದೇ, ನನ್ನ ಮಗಳೇನು ದೊಡ್ಡದಲ್ಲಲ್ಲ, ನನ್ನ ಮಗಳು ಸಣ್ಣದೇ. ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗ್ಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ಲ. ಇವರ ಮಗನು ಮಾತ್ರ ಅವರು ಉದ್ದೇಶಿಸಿ ಮಾತಾಡ್ತಿದ್ದಾರೆ, ನನ್ನ ಮಗಳಿಗೆ ನ್ಯಾಯ ಕೊಡಿಸುವವರು ಯಾರು ಇಲ್ಲ ಸರ್. ನನ್ನ ಮಗಳಿಗೆ ಪತ್ರಿಕಾಗೋಷ್ಠಿಯಿಂದ ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಗಿ ನಾನು ಬಂದಿದ್ದೇನೆ ಇಲ್ಲಿಗೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ದು, ಇಷ್ಟೇ ನಾವು ಹೇಳ್ತಿರೋದು. ಇದು ಸಂತ್ರಸ್ತೆಯ ತಾಯಿಯ ಕಣ್ಣೀರು, ಜೊತೆಗೆ ಬಹಳಷ್ಟು ವಿಚಾರಗಳನ್ನು ಇವತ್ತು ಮಾಧ್ಯಮಗೋಷ್ಠಿ ಕರೆದು ಅಲ್ಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಆಗಿರುವಂಥ ವಿಚಾರದ ಬಗ್ಗೆ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಪತ್ರಕರ್ತ ಮಿತ್ರರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಕ್ರಾಸ್ ಕ್ವೆಶ್ಚನ್ ಕೂಡ ಕೇಳಿದ್ದಾರೆ. ಯಾಕಂದರೆ ಈ ಒಂದು ಪ್ರಕರಣ ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಜೊತೆಗೆ ಆ ಹುಡುಗ ಕೃಷ್ಣ ಚೇರವ ಅನ್ನುವಂತಹ ಹುಡುಗ ನಾಪತ್ತೆಯಾಗಿ 5 ದಿನಗಳಾಗ್ತಾ ಬಂತು. ಆದರೂ ಕೂಡ ಆತನ ಬಗ್ಗೆ ಪತ್ತೆ ಇಲ್ಲ ಅಂತ ಬಂದಾಗ ಏನು ಕತೆ ಅಂದರೆ, ಫೇಲ್ಯೂರ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗುತ್ತಾ, ಅಥವಾ ಗೊತ್ತಿದ್ದೂ ಕೂಡ ಈ ರೀತಿ ದೊಡ್ಡವರ ಕೈಗಳು ಈ ಒಂದು ಪ್ರಕರಣದಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಇನ್ನೊಂದು ಕಡೆ ಇಡೀ ಸಮಾಜದ ಮುಂದೆ ಬಂದು ತನ್ನ ಮಗಳಿಗೋಸ್ಕರ ಪ್ರತಿಭಟನೆಯನ್ನು, ಹೋರಾಟವನ್ನು ಮಾಡ್ತಾ ಇರುವಂತಹ ತಾಯಿ. ಇನ್ನೊಂದು ಕಡೆ ಮಗು ಬೇಕೇ ಬೇಕು, ಉಳಿಸ್ಕೊಳ್ಬೇಕು, ಜೊತೆಗೆ ಆತನ ಜೊತೆಗೆ ನಾನು ಬದುಕಬೇಕು, ವಿವಾಹ ಆಗಬೇಕು, ಮದುವೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಹೆಣ್ಮಗಳು. ಇವೆಲ್ಲದರ ಜೊತೆಗೆ ಆ ಹುಡುಗ ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇದಕ್ಕೆ ಸರಿಯಾಗಿರುವಂತಹ ಪರಿಹಾರ ಬೇಕು, ಉತ್ತರ ಬೇಕು, ಜೊತೆಗೆ ಆ ಒಂದು ಹುಡುಗಿಗೂ ನ್ಯಾಯ ಬೇಕು. ಇವೆಲ್ಲದರ ಜೊತೆಗೆ ತಾವುಗಳು ಕೂಡ ತಿಳಿದುಕೊಳ್ಬೇಕಾಗಿರುವಂಥ ವಿಚಾರ, ಹದಿಹರೆಯದ ಪ್ರಾಯದಲ್ಲಿ, ಹದಿಹರೆಯದ ಸಂದರ್ಭಗಳಲ್ಲಿ, ಪ್ರೌಢಶಾಲೆ ಕಲಿಯುವಂತಹ ಸಂದರ್ಭಗಳಲ್ಲಿ ಆಗಿದ್ದಂತಹ ಲವ್ ಇಲ್ಲಿ ತನಕ ಬಂದು ನಿಲ್ಲುತ್ತೆ, ಹುಡುಗಿ ಗರ್ಭಾವತಿ ಆಗುವವರೆಗೂ ಕೂಡ ಬಂದು ನಿಲ್ಲುತ್ತೆ ಅಂತ ಬಂದಾಗ ಪ್ರಶ್ನೆ ಇಲ್ಲಿ ಪೋಷಕರಿಗೂ ಕೂಡ ಪ್ರಶ್ನೆ, ವಿದ್ಯಾರ್ಥಿಗಳಿಗೂ, ಯುವತಿಯರಿಗೂ ಕೂಡ, ಜೊತೆಗೆ ಅವರ ತಂದೆ ತಾಯಿಗೂ ಕೂಡ, ಜೊತೆಗೆ ಸಮಾಜಕ್ಕೂ ಕೂಡ ತಾವೆಲ್ಲರೂ ಕೂಡ ಜಾಗೃತರಾಗಿ ಇರಲೇಬೇಕಾಗುತ್ತೆ ಇಂತಹ ಪರಿಸ್ಥಿತಿಗಳನ್ನು ನೋಡಿದಾಗ. ಅದೇನೇ ಇರಲಿ, ನಾನೀಗ ಮದುವೆ ಮಾಡ್ಕೊಳ್ಳಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥ ಹುಡುಗ ಎಲ್ಲ ಮಾಡಿದ್ದೆಲ್ಲವನ್ನ ಮಾಡಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರುತ್ತೆ. ಅದೇನೇ ಇರಲಿ, ಈ ಒಂದು ವಿಚಾರದ ಬಗ್ಗೆ ಪುತ್ತೂರು ಶಾಸಕರು ಕೂಡ ಮಾತಾಡಿದ್ದಾರೆ. ಅವರು ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಅವರ ಹೆಸರು ಕೂಡ ಬಂತು. ಯಾಕಂದರೆ ಅವರಿಗೆ ಮೊದಲನೇದಾಗಿ ಈ ಒಂದು ವಿಚಾರವನ್ನು ತಿಳಿಸಲಾಗುತ್ತೆ. ಬೋತ್ ದ ಪಾರ್ಟೀಸ್, ಎರಡೂ ಕಡೆಯವರು ಕೂಡ ಪುತ್ತೂರು ಶಾಸಕರಿಗೆ ಈ ವಿಚಾರವನ್ನು ತಿಳಿಸಿದ್ದಾರೆ, ಅವರ ಗಮನಕ್ಕೆ ತಂದಿದ್ದಾರೆ. ಸೊ ಆ ಸಂದರ್ಭ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಅವರು ಕೂಡ ಆಗಲೇ ಹೇಳಿದಾಗೆ ಸಜೆಷನನ್ನು ಕೊಟ್ಟರು. ಅಂದರೆ ಇದು ಹುಡುಗನ ಭವಿಷ್ಯದ ದೃಷ್ಟಿ, ಹುಡುಗಿಯ ಭವಿಷ್ಯದ ದೃಷ್ಟಿ, ಹಾಗಿದ್ದಾಗ ಕೇಸ್ ಎಲ್ಲ ಬೇಡ, ದಯಮಾಡಿ ಇದನ್ನು ಮದುವೆ ಮಾಡುವ ರೀತಿಯಲ್ಲಿ ನಾವುಗಳು ಪ್ರಯತ್ನಿಸೋಣ, ಇಬ್ಬರಿಗೂ ಕೂಡ ಮದುವೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅಶೋಕ್ ಕುಮಾರ್ ಅವರು ಪುತ್ತೂರು ಶಾಸಕರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ, ಅಥವಾ ಇತರರಿಗೆ ಅನ್ಯಾಯ ಮಾಡಿ ನಾನು ಗಳಿಸುವಂಥದ್ದೇನಿಲ್ಲ, ಏನಿದೆ, ನಾನು ಪಡೆದುಕೊಳ್ಳುವಂಥದ್ದೇನಿದೆ ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ಅಶೋಕ್ ಕುಮಾರ್ ರೈ ಅವರು ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯುವಕ ನಾಪತ್ತೆ ಪ್ರಕರಣ ಎಲ್ಲವೂ ಕೂಡ ಕಾನೂನು ಪ್ರಕಾರವೇ ನಡಿಲಿಕ್ಕಿದೆ. ಹಾಗಿದ್ದಾಗ ನಾನು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡಿಲ್ಲ, ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ. ಯುವತಿಯನ್ನು ಪ್ರೀತಿಸಿ ನಂಬಿಸಿ ಗರ್ಭವತಿಯನ್ನಾಗಿಸಿದ ದೋಖ ಪ್ರಕರಣಕ್ಕೆ ಇವತ್ತು ಶಾಸಕರು ಅಶೋಕ್ ಕುಮಾರ್ ರೈ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮದುವೆಯಾಗದೇ ಇದ್ದಲ್ಲಿ ಕಾನೂನು ಪ್ರಕಾರ ಪ್ರಕ್ರಿಯೆ ನಡೆಯಲಿದೆ ಅನ್ನುವಂತಹ ಮಾಹಿತಿಯನ್ನು ನಾನು ಹೇಳಿದ್ದೆ. ಮದುವೆಯಾಗದೇ ಇದ್ದಲ್ಲಿ ನನ್ನ ಪ್ರಯತ್ನ ಇದ್ದದ್ದೇ ಇಬ್ಬರಿಗೂ ಕೂಡ ಮದುವೆ ಮಾಡಿಸಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಒಂದು ವೇಳೆ ಮದುವೆಯಾಗದೇ ಇದ್ದಲ್ಲಿ ಕಾನೂನು ಪ್ರಕಾರ ಪ್ರಕ್ರಿಯೆ ನಡೆಯಲಿದೆ ಎಂದಿದ್ದೆ ವಿನಾ ನಾನು ಬೇರೇನೂ ಹೇಳಿಲ್ಲ ಅನ್ನುವಂಥ ವಿಚಾರವನ್ನು ಅಶೋಕ್ ಕುಮಾರ್ ರೈ ಅವರು ಹೇಳಿದ್ದಾರೆ ಇವತ್ತು ಶಾಸಕರು. ಜೊತೆಗೆ ನಾನು ಯಾರಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯವನ್ನು ಮಾಡಿಲ್ಲ, ಯಾರಿಗೂ ಕೂಡ ನಾನು ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ. ಅನ್ಯಾಯ ಮಾಡಿ ನಾನು ಗಳಿಸುವಂಥದ್ದೇನಿಲ್ಲ, ನಾನು ಪಡೆದುಕೊಳ್ಳುವಂಥದ್ದು ಕೂಡ ಏನಿಲ್ಲ. ಈಗ ಪ್ರಕರಣ ದಾಖಲಾಗಿದೆ, ಮುಂದೆ ಕಾನೂನು ಪ್ರಕಾರವೇ ಈ ಒಂದು ಪ್ರಕರಣ ನಡೆಯಲಿದೆ ಎಂದು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಶಾಸಕರು ನೋಡ್ಕೊಂಬನ್ನಿ.
ನೋಡಿ, ಸುಮಾರು 1 ತಿಂಗಳ ಹಿಂದೆ ಈ ಹುಡುಗನ ಕಡೆಯವರು, ಈ ಹುಡುಗಿಯ ಕಡೆಯವರು, ಅವರ ತಂದೆ ತಾಯಿ ಸ್ಟೇಷನಿಂದ ನನಗೆ ಕರೆ ಮಾಡಿದರು. ಕರೆ ಮಾಡಿ ಹೀಗೀಗೆ ತೊಂದರೆಗಳಾಗಿದೆ, ನಾನು ಈ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಸ್ಟೇಷನ್ಗೆ ಬಂದಿದ್ರು. ನಾನು ಇಬ್ಬರ ಹತ್ರನೂ ಮಾತಾಡಿದೆ, ಅವರ ಎದುರುಗಡೆನೆ ಮಾತಾಡಿರುವಂಥದ್ದು. ಅದಕ್ಕೆ ಅವರು ಇಬ್ಬರು ಹೇಳಿದರು, ಈ ಹುಡುಗನಿಗೆ 21 ವರ್ಷ ಆಗಲಿಲ್ಲ, ಇನ್ನು 1 ತಿಂಗಳಲ್ಲಿ 21 ವರ್ಷ ಆಗ್ತದೆ. 21 ವರ್ಷ ಆದ ಕೂಡಲೇ ನಾವು ಆ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ರೆಡಿ ಇದ್ದೇವೆ ಅಂತ ಅವರ ಮಾತನ್ನು ಅವ್ರು ನನ್ನ ಹತ್ರ ಹೇಳಿದ್ರು, ಹುಡುಗನ ತಂದೆ. ಮತ್ತು ಈ ಹುಡುಗಿಯ ಎದುರೇ ಹೇಳಿರುವಂಥದ್ದು. ಆ ನಂತರ ನಾನು ಅವರಿಗೆ ಹೇಳಿದೆ, ಇವರಿಗೂ ಹೇಳಿದ್ದೀನಿ, ಸೊ ಮದುವೆ ಆಗುದಿದ್ರೆ ಮತ್ತು ನೀವು ಕೇಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಸ್ಟೇಷನಲ್ಲಿ ಒಪ್ಪಿಗೆ ಪತ್ರವನ್ನು ಬರ್ಕೊಂಡು, ಮುಚ್ಚಳಿಕೆಯನ್ನು ಬರ್ಕೊಂಡು 1 ತಿಂಗಳು ಕಾಯಿರಿ, ಮದುವೆ ಆಗ್ತದೆ. ನೀವೀಗ ಕಂಪ್ಲೇಂಟ್ ಕೊಟ್ಟರೆ ಏನು ಪ್ರಯೋಜನ? 2 ಬೇರೆ ಬೇರೆ ಆಗ್ತದೆ, ಕೇಸ್ ಆಗ್ತದೆ. ಇವರು ಒಪ್ಪಿಗೆ ಇದ್ದರೆ 1 ತಿಂಗಳ ನಂತರ ಮದುವೆ ಆಗ್ಬೋದು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟೆ. ಮತ್ತು ನಾನು ಯಾವತ್ತೂ ನೀವು ಕಂಪ್ಲೇಂಟ್ ಕೊಡಬೇಡಿ, ನೀವು ಕೇಸ್ ಮಾಡಬೇಡಿ, ಅಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅದನ್ನು ಕೇಸ್ ಮಾಡಬಾರ್ದು ಅಂತ ನಾನು ಹೇಳಿಲ್ಲ. ಆನಂತರ 1 ತಿಂಗಳ ನಂತರ ಮೊನ್ನೆ ಹುಡುಗಿ ತಾಯಿ ನನಗೆ ಫೋನ್ ಮಾಡಿದರು, ಈಗ ಹುಡುಗ ಮದುವೆಗೆ ಒಪ್ತಾ ಇಲ್ಲ, ನಾವು ಏನು ಮಾಡಬೇಕು ಅಂತ. ನೀವು ಅವ್ರ ಹತ್ರ ಹೋಗಿ ಮಾತಾಡಿ, ಅವರು ಒಪ್ಪುವುದಿಲ್ಲ ಅಂತಂದರೆ ಕಾನೂನಿನಲ್ಲಿ ಯಾವ ಕ್ರಮ ಇದೆ ಆ ಪ್ರಕಾರ ನೀವು ಮುಂದುವರಿಸಿ, ನಮ್ದು ಏನು ಅಬ್ಜೆಕ್ಷನ್ಗಳು ಇಲ್ಲ. ಅವತ್ತು ಕೂಡ ನಾನು ಹೇಳಿರೋದಾಗಿ, ಮದುವೆ ಆಗೋದಿದ್ರೆ ನೀವು ಮುಂದುವರಿಸಿ. ಮತ್ತು ನಾವು ಈ ವಿಚಾರದಲ್ಲಿ ಯಾರಿಗೂ ಒತ್ತಡ ಹಾಕೋದಾಗಲಿ, ಯಾರಿಗೂ ಒಂದು ಹುಡುಗಿಯ ವಿಚಾರ ನಮಗೂ ಗೊತ್ತಿದೆ. ನನಗೆ ಹೆಣ್ಣು ಮಕ್ಕಳಿದ್ದಾರೆ, 2 ಹೆಣ್ಣು ಮಕ್ಕಳಿದ್ದಾರೆ. ನಾನು ಅತ್ಯಂತ ಗೌರವ ಕೊಡುವುದು ಮಹಿಳೆಯರಿಗೆ. ನಾನು ಯಾವತ್ತೂ ಅವರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಡ್ಕೊಂಡಿಲ್ಲ. ನಾನು ಅವರಿಗೆ ಹೇಳಿರುವಂಥದ್ದು ಇದೆ, ಮದುವೆ ಆಗೋದಿದ್ರೆ ನೀವು ನಾಡಿದ್ದು ಆ ಮುಚ್ಚಳಿಕೆ ಬರೆದು ಕೊಟ್ಟು ನಾವು ಮುಂದೆ ಮದುವೆ ಆಗುವಂಥ ವ್ಯವಸ್ಥೆ ಮಾಡಿ. ಯಾವತ್ತವರು ಮದುವೆ ಆಗೋದಿಲ್ಲ ಅಂತ ಆ ಹುಡುಗ ಹೇಳಿದ್ದಾನೆ, ಕೂಡಲೇ ನೀವು ಕಾನೂನು ಕ್ರಮವನ್ನು ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ಬಹುಶಃ ಆ ಮಹಿಳೆ ಕೂಡ ಅದನ್ನೇ ಇವತ್ತು ಹೇಳಿರಬೇಕು. ನಾನು ಅವರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡಿದೆ, ಅವರ ಫೋನ್ ನನಗೆ ಸಿಗಲಿಲ್ಲ. ಮತ್ತು ಅವರು ಒಮ್ಮೆ ಇವ್ರ ಹತ್ರ ಅವರೇ ಬಂದು ಕುಟುಂಬಸ್ಥರು, ಇಬ್ಬರೂ ಕುಟುಂಬದವರು ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಇವರು ಮದುವೆ ಆಗೋದಿಲ್ಲ, ಇವರು ಕೋರ್ಟಿಗೆ ಕಾನೂನು ಕ್ರಮಕ್ಕೆ ಇವರು ಮುಂದುವರೆದಿದ್ದಾರೆ. ನಾನು ಅದಕ್ಕೆ ಯಾವ ರೀತಿಯ ವಿಚಾರವನ್ನು ಆನಂತರ ನನಗೆ ಅವರು ಕರೆಯೂ ಮಾಡಲಿಲ್ಲ, ನಾನು ಮುಂದೇನೂ ಹೋಗಲಿಲ್ಲ. ನಾನು ಯಾರಿಗೂ ಕೂಡ ಪೊಲೀಸ್ ಇಲಾಖೆಗೆ ಆಗಲಿ ಯಾರಿಗೇ ಆಗಲಿ ಅದನ್ನು ಆ ಥರ ಮಾಡಿ ಈ ಥರ ಮಾಡಿ ಯಾವುದೇ ಒತ್ತಡಗಳನ್ನು ನಾನು ಹಾಕಲಿಲ್ಲ. ಒಂದು ಕುಟುಂಬ ಬೆಳೆಯುವುದಿದ್ರೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಕೋನದಿಂದ ಈ ವಿಚಾರವನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಬೇಕಂತ ನಾನು ಮಾಡುವುದಿಲ್ಲ, ಮಾಡಲೂ ಇಲ್ಲ. ಪೊಲೀಸ್ ಟೀಮು ನಾನು ಇವಾಗಲೇ DSP ಅವ್ರ ಹತ್ರ ಮಾತಾಡಿದ್ದೀನಿ, ಪೊಲೀಸ್ ಇಲಾಖೆ ಹತ್ರ ಮಾತಾಡಿದ್ದೀನಿ. ಅವರು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಂದು ತಂಡವನ್ನು ರಚಿಸಿದ್ದಾರೆ, ಆ ಮುಖಾಂತರ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಡಿಬೋದು, ಇದು ಒಮ್ಮೆಲೆ ತಗೊಳ್ಳುವಾಗ ಇದೊಂದು 2-3 ದಿವಸದಲ್ಲಿ ಅದರ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಮತ್ತು ಎಲ್ಲವನ್ನು ಪೊಲೀಸ್ ಇಲಾಖೆಯ ವಿಚಾರಗಳನ್ನು ಮಾಧ್ಯಮ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ತನಿಖೆಗೆ ಅಡ್ಡಿ ಆಗ್ತದೆ. ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹುಡುಗ ಸಿಕ್ಕದಿದ್ರೆ ಹುಡುಗನ ತಂದೆನಾದ್ರೂ ತರಲಿ ಅಂತ ಹುಡುಗಿಯ ತಾಯಿ ಹೇಳಿದ್ದಾರೆ, ಅರೆಸ್ಟ್ ಮಾಡಿ. ಅದು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಕಾನೂನಿನಲ್ಲಿ ಯಾವುದಕ್ಕೆಲ್ಲ ಅಧಿಕಾರಿಗಳೇ ಪೊಲೀಸ್ ಇಲಾಖೆಗೆ ಅಧಿಕಾರ ಇದೆ ಅದನ್ನೆಲ್ಲ ಚಲಾಯಿಸಿ ಯಾವ ರೀತಿ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ನಾನು BJP ಮುಖಂಡರಿಗೆ ನೆರವಾಗ್ತೀರಿ ಅಂತ ಅಲ್ಲ. ಒಂದು ಕುಟುಂಬ ಒಂದಾಗೋದಿದ್ರೆ ನಾವು ಎಲ್ಲದರಲ್ಲೂ ರಾಜಕೀಯವನ್ನು ಮಾಡಬಾರ್ದು, ರಾಜಕೀಯ ಮಾಡುವಲ್ಲಿ ಮಾಡಬೇಕು. ಈಗ ಹುಡುಗಿಯ ತಾಯಿ ಒಪ್ಪಿದ್ದಾರೆ, ಈ ಹುಡುಗನ ಕಡೆಯವರು ಒಪ್ಪಿದ್ರು, ಆಗ ನಾನು ಅವನು ಬೇರೆ ಬೇರೆ ಮಾಡಬೇಕಾ? ಅವರು BJP ಅಂತ ನಾನು ಅವರನ್ನು ಬೇರೆ ಬೇರೆ ಮಾಡಬೇಕಾ ಹೇಳಿ ನೀವೇ? ಈಗ ಅವರಿಬ್ಬರು ಒಪ್ಪುವಾಗ ಹುಡುಗಿಯ ಕಡೆಯವರು ಒಪ್ಪಿದ್ದಾರೆ, ಹುಡುಗನ ಕಡೆಯವರು ಒಪ್ಪಿದ್ದಾರೆ, ಆಗ ನಾವು ಅವರನ್ನು ಬೇರೆ ಬೇರೆ ಮಾಡಬೇಕಾ? ಅಲ್ಲ ಜೋಡಿಸುವಂಥ ಕೆಲಸ ಮಾಡಬೇಕಾ? ನಾವು ಯಾವಾಗಲೂ ಜೋಡಿಸಬೇಕು, ಬೇರೆ ಬೇರೆ ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು. ಅದಕ್ಕಾಗಿ ಅವ್ರಿಗೆ ಹೇಳಿದೆ, ನೀವು ನಾಡಿನವರೆಗೆ ಕಾಯಿರಿ, ಮದುವೆ ಆಗ್ತಾನಲ್ಲ, ಒಂದು ಕುಟುಂಬ ಬೆಳೀಲಿ. ನಾನು ಯಾರು BJP ಕಾಂಗ್ರೆಸ್ ಅಂತ ವಿಚಾರಗಳಲ್ಲಿ ಖಂಡಿತ ಯಾವತ್ತೂ ಮಾಡುವುದಿಲ್ಲ, ಯಾವತ್ತೂ ಇನ್ನು ರಾಜಕೀಯಕ್ಕೆ ಬಳಸುವುದಿಲ್ಲ. ಇವತ್ತು ಕೂಡ ನಾವು ಯಾವತ್ತೂ ಕೂಡ ಆ ಹುಡುಗಿಯ ವಿಚಾರವನ್ನು ನಾವು ಪಕ್ಷದ ವಿಚಾರದಲ್ಲಿ ಬಳಸುವಂಥ ಕೆಲಸವನ್ನು ಮಾಡಲಿಲ್ಲ. ನಾವು ಪಕ್ಷದವರಿಗೂ ಹೇಳಿದ್ದೀನಿ, ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಮ ಪಕ್ಷದವರು ಯಾರು ಇದನ್ನು ಇದು ಪರ್ಸನಲ್ ವಿಚಾರ, ಒಬ್ಬ ಹುಡುಗಿಯ ವಿಚಾರ, ಅವರ ಕುಟುಂಬದ ವಿಚಾರ, ಅಂಥದ್ದಲ್ಲಿ ಕಾಂಗ್ರೆಸ್ ಅಶೋಕ್ ರೈ ಯಾವತ್ತೂ ರಾಜಕೀಯ ಮಾಡುವುದಿಲ್ಲ.
ಎಸಿದು ಕರಾವಳಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಪುತ್ತೂರಲ್ಲಿ ನಡೆದಿರುವಂತಹ ಲವ್ ಸೆಕ್ಸ್ ದೋಖಾ ಪ್ರಕರಣ, ಜೊತೆಗೆ ಆ ಬಗ್ಗೆ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಅಶೋಕ್ ಕುಮಾರ್ ರೈ ಅವರು ಇಷ್ಟ ಆಗುವಂಥದ್ದು ಈ ಒಂದು ವಿಚಾರಕ್ಕೆ, ಯಾಕಂದರೆ ಅವರ ಮಾತುಗಳಲ್ಲಿ ಸ್ಪಷ್ಟತೆ ಇತ್ತು. ಅವರ ಮಾತುಗಳಲ್ಲಿ ಎಲ್ಲೂ ಕೂಡ ಯಾವುದನ್ನು ಕೂಡ ಒಡೆದು ಹಾಕುವಂತಹ ವಿಚಾರಗಳಿಲ್ಲ. ಹಿ ಇಸ್ ವೆರಿ ಕ್ಲಿಯರ್. ಆ್ಯಂಡ್ ಹೇಳಿದ್ರು, ನನಗೂ ಕೂಡ ಮಕ್ಕಳಿದ್ದಾರೆ, ಹೆಣ್ಮಕ್ಳು ಅಂತ ಹೇಳಿದ್ರೆ ಏನು, ನಾನು ಬಹಳಷ್ಟು ಗೌರವ ಕೊಡ್ತೀನಿ. ಯಾವತ್ತೂ ಕೂಡ ಈ ಒಂದು ಕೆಲಸದಲ್ಲಿ ನಾನು ರಾಜಕೀಯ ಮಾಡಲ್ಲ. ರಾಜಕೀಯನ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ಈ ಒಂದು ಕೆಲಸಗಳಲ್ಲಿ ರಾಜಕೀಯ ಮಾಡಬಾರ್ದು. ಈ ಒಂದು ಕೆಲಸದಲ್ಲಿ, ಈ ಒಂದು ಪ್ರಕರಣದಲ್ಲಿ ನಾನೇನಾದರೂ ಅನ್ಯಾಯ ಮಾಡಿದರೆ ನಾನು ಪಡೆದುಕೊಳ್ಳುವಂಥದ್ದು ಏನಿದೆ ಅಥವಾ ನಾನು ಗಳಿಸಿಕೊಳ್ಳುವಂಥದ್ದು ಏನಿದೆ ಅನ್ನುವಂಥ ವಿಚಾರವನ್ನು ಅವರು ನೇರವಾಗಿ ಹೇಳಿದ್ದಾರೆ. ಜೊತೆಗೆ ಅವರ ಒಂದು ವಿಚಾರ ಇರುವಂಥ ಎರಡೂ ಕುಟುಂಬದವರು, ಎರಡು ಮನೆಯವರು ಒಂದಾಗಬೇಕು ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ಬಂದಾಗ ಆ ಹೆಣ್ಮಗಳು ಆ ಹುಡುಗನ ಜೊತೆ ಬದುಕಬೇಕಾಗುತ್ತೆ. ಆ ಒಂದು ಮನೆಯವರು ಚೆನ್ನಾಗಿರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ ಹೊರತು ಬೇರೇನಿಲ್ಲ. ಜೊತೆಗೆ ಕಾನೂನಾತ್ಮಕವಾಗಿರುವಂತಹ ಕೆಲಸಗಳು ಏನಿದೆ ಅದೆಲ್ಲವೂ ಕೂಡ ಆಗಲೇಬೇಕು. ನಾನು ಎಲ್ಲೂ ಕೂಡ ಪ್ರೆಷರ್ ಹಾಕಲ್ಲ, ನಾನು ಪ್ರೆಷರ್ ಹಾಕಿ ಮಾಡುವಂಥದ್ದು ಏನಿಲ್ಲ, ಅಂತಹ ಒಂದು ಅವಶ್ಯಕತೆಗಳು ಕೂಡ ಇಲ್ಲ ಅನ್ನುವಂಥದ್ದು ಅಶೋಕ್ ಕುಮಾರ್ ರೈ ಅವರು ಹೇಳಿದ್ದಾರೆ. ಅಂದರೆ ಪ್ರತಿ ಬಾರಿ ಕೂಡ ಅವರ ಒಂದು ಸ್ಟ್ಯಾಂಡ್ಗಳು ಏನಿದೆ ನೋಡಿ, ನಿಜವಾಗ್ಲೂ ನಾವು ಮೆಚ್ಚಬೇಕಾಗುತ್ತೆ. ಯಾಕಂದರೆ ಒಂದು ನ್ಯಾಯ ಕೊಡಬೇಕು, ಆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಿರೋ ನಿರ್ಧಾರ. ಜೊತೆಗೆ ಅವರ ಮಾತಿನಲ್ಲಿ ಸ್ಪಷ್ಟತೆ ಇದೆ. ಆ್ಯಂಡ್ ಎಲ್ಲೂ ಕೂಡ ಅದು ರಾಜಕೀಯವಾಗಿ ಮೈಂಡೆಡ್ ಅಲ್ವೇ ಅಲ್ಲ, ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಅದೇನೇ ಇರಲಿ, 5 ದಿನಗಳಾಯಿತು ಆ ಹುಡುಗ ನಾಪತ್ತೆಯಾಗಿ. ಅಂದರೆ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದೇ ಪ್ರಶ್ನೆ. ಸೊ ಹಾಗಿದ್ದಾಗ SP ಅವರನ್ನು ಕೂಡ ಭೇಟಿ ಮಾಡಿದ್ದಾರಂತೆ ಸಂತ್ರಸ್ತೆಯ ತಾಯಿ. ಸೊ ಹಾಗಿದ್ದಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ದೊಡ್ಡ ಪ್ರೆಷರ್ ಇದೆ. ಯಾಕೆಂದರೆ 5 ದಿನಗಳಾಗ್ತಾ ಬಂತು ಆ ಹುಡುಗ ಎಲ್ಲಿ ಹೋಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆದಷ್ಟು ಬೇಗ ಆತನನ್ನು ಫೈಂಡ್ ಔಟ್ ಮಾಡುವಂಥದ್ದು, ಜೊತೆಗೆ ಆ ಒಂದು ಹುಡುಗಿಗೆ ನ್ಯಾಯವನ್ನು ಕೊಡಲೇಬೇಕಾಗುತ್ತೆ. ಜೊತೆಗೆ ಸಂತ್ರಸ್ತೆಯ ತಾಯಿ ಹಾಕಿದಂತಹ ಕಣ್ಣೀರಿಗೆ ಬೆಲೆ ತೆರಲೇಬೇಕಾಗುತ್ತೆ. ಅದೇನೇ ಇರಲಿ, ಈ ಒಂದು ಪ್ರಕರಣ ಸರಿಯಾದ ರೀತಿಯಲ್ಲಿ ಇತ್ಯರ್ಥ ಆಗಬೇಕು. ಇವೆಲ್ಲದರ ಜೊತೆಗೆ ಒಂದು ವೇಳೆ ಆ ತಾಯಿ, ಅಂದರೆ ಆರೋಪಿಯ ತಾಯಿ ಆ ರೀತಿ ಹೇಳಿದರೆ ಅದು ಟೋಟಲಿ ರಾಂಗ್ ಆಗುತ್ತೆ, ತಪ್ಪಾಗುತ್ತೆ. ಒಂದು ತಾಯಿಯಾಗಿ ಮತ್ತೊಂದು ತಾಯಿಯ ಜೊತೆ ಮಗಳ ವಿಚಾರವಾಗಿ ಮಾತಾಡಿದಾಗ ಆ ರೀತಿ ಮಾತಾಡಿದರೆ ತಪ್ಪಾಗುತ್ತೆ. ಒಂದು ವೇಳೆ ಮಾತಾಡಿದರೆ ಗೊತ್ತಿಲ್ಲ, ಅದು ಆರೋಪ. ಸೊ ಹಾಗಿದ್ದಾಗ ಒಂದು ವೇಳೆ ಮಾತಾಡಿದರೆ ತಪ್ಪದು. ಓಕೆ, ಅದೇನೇ ಇರಲಿ, ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಸ್ವಲ್ಪ ಹದಿಹರೆಯದ ವಯಸ್ಸಿನಲ್ಲಿ, ಪ್ರಾಯದಲ್ಲಿ ಕಲಿಯುವಂತಹ ಸಂದರ್ಭಗಳಲ್ಲಿ ಯುವಕ ಯುವತಿಯರು ಅಲರ್ಟ್ ಆಗಿರಬೇಕು. ಜೊತೆಗೆ ಆ ಅಲರ್ಟ್ನೆಸ್ಸನ್ನು ಅವರ ತಂದೆ ತಾಯಿ, ಅವರ ಪೋಷಕರು ಕೊಡಬೇಕಾಗುತ್ತೆ. ಇಲ್ಲದಿದ್ದರೆ ಈ ರೀತಿ ಮೈ ಮರೆಯುವಂತಹ ಪ್ರಕರಣಗಳು, ತದನಂತರ ಆ ಹೆಣ್ಮಗಳು, ಆ ಹುಡುಗ ಮಾತ್ರ ಅಲ್ಲ, ಇಬ್ಬರ ಕುಟುಂಬದವರು ಕೂಡ, ತಂದೆ ತಾಯಿ ಇಂತಹ ಮಕ್ಕಳನ್ನು ಹುಟ್ಟಿಸಿದಂಥ ತಪ್ಪಿಗೆ ಸಮಾಜದ ಮುಂದೆ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಯಾವತ್ತೂ ಕೂಡ ಆಗಬಾರ್ದು. ಸೊ ಹಾಗಿದ್ದಾಗ ಪೋಷಕರು ಜೊತೆಗೆ ಯುವಕ ಯುವತಿಯರು ಹದಿಹರಿಯಾದ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳಿಗೆ ಯಾವತ್ತೂ ಕೂಡ ಬಲಿಯಾಗಬೇಡಿ. ಬಲಿಯಾದರೆ ಇಂತಹ ಕಥೆಗಳು ಬರುತ್ತೆ, ಇಡೀ ಊರಿಗೆ ಗೊತ್ತಾಗುತ್ತೆ. ಮಾತ್ರ ಅಲ್ಲ, ನಿಮ್ಮ ಮಾನ ಮರ್ಯಾದೆ ಅನ್ನುವಂಥದ್ದು ಎಲ್ಲವೂ ಕೂಡ. ಒಂದು ವೇಳೆ ತಾವುಗಳು ಪ್ರೀತಿ ಮಾಡ್ತೀನಿ ಅಂತ ಬಂದಾಗ ನಿಯತ್ತಾಗಿ ಮಾಡ್ರಪ್ಪ, ನಿಯತ್ತಾಗಿ ಮಾಡಿ, ಅದನ್ನು ಹಾನೆಸ್ಟ್ ಆಗಿ ಮಾಡಿ, ಪ್ರಾಮಾಣಿಕರಾಗಿ ಮಾಡಿ. ಪ್ರೀತಿಯನ್ನು ಮಾಡಿ ಈ ರೀತಿ ಸುತ್ತಾಡಿ ಈ ರೀತಿಯ ರಿಸಲ್ಟನ್ನು ಕೊಟ್ಟು ನಾನು ಮದುವೆ ಆಗಲ್ಲ ಅಥವಾ ನಾನು ಮದುವೆ ಆಗೋದಾದ್ರೆ ಸುಸೈಡ್ ಮಾಡ್ಕೊಳ್ತೀನಿ ಅನ್ನುವಂಥ ವಿಚಾರ ಇದೆಯಲ್ವಾ, ಮತ್ತು ಅಲ್ಲಿ ಬರುತ್ತಲ್ವ ಅಬೋರ್ಷನ್ ಮಾಡಿಸಿ ಹಣವನ್ನು ಕೊಡ್ತೀನಿ ಅನ್ನುವಂಥದ್ದು ದುರಂತ. ಇದು ನೀಚರು ಮಾಡುವಂತಹ ಕೆಲಸ. ಸೊ ಹಾಗಿದ್ದಾಗ ಮನುಷ್ಯರಾಗಿ ಜನ್ಮ ಸಿಕ್ಕಿದೆ ತಮ್ಮಗಳಿಗೆ, ಮನುಷ್ಯರಾಗಿ ಬದುಕಿ ಮಾನವೀಯತೆಯನ್ನು ಉಳಿಸಿ. ಆ್ಯಂಡ್ ಆ ಹುಡುಗ ಆದಷ್ಟು ಬೇಗ ಪತ್ತೆಯಾಗಲಿ, ಜೊತೆಗೆ ಈ ಒಂದು ಪ್ರಕರಣ ಸುಖಾಂತ್ಯ ಆಗಲಿ, ಜೊತೆಗೆ ಅವರಿಬ್ಬರ ವಿವಾಹವಾಗಿ ಆ ಹುಡುಗ ಹುಡುಗಿ ಚೆನ್ನಾಗಿರಲಿ. ಆ್ಯಂಡ್ ಈ ಒಂದು ಪ್ರಕರಣ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗಿ, ಒಂದು ವೇಳೆ ತಪ್ಪಿತಸ್ಥರ ಅಂದರೆ ಆರೋಪಿಗಳು ನಿರಪರಾಧಿಗಳಾಗಿದ್ದರೆ ಅಥವಾ ಹೇಳಿರುವಂಥ ಹೇಳಿಕೆಗಳಲ್ಲಿ ಮಾತುಗಳಲ್ಲಿ ಸುಳ್ಳಿದರೆ ಅದಕ್ಕೂ ಕೂಡ ತಕ್ಕ ಶಿಕ್ಷೆ ಆಗಲೇಬೇಕಾಗುತ್ತೆ. ಬಹುಶಃ ಈ ಪ್ರಕರಣದಲ್ಲಿ ಆಗಲ್ಲ. ಯಾಕಂದರೆ ಆ ಒಂದು ತಾಯಿ ನೇರವಾಗಿ ಮಾಧ್ಯಮದ ಮುಂದೆ ಬಂದು ಧೈರ್ಯತನವನ್ನು ಪ್ರದರ್ಶನ ಮಾಡಿದ್ದಾರೆ. ಧೈರ್ಯದಿಂದ ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಸೊ ಹಾಗಿದ್ದಾಗ ಆ ತಾಯಿಗೆ ನ್ಯಾಯ ಸಿಗಲೇಬೇಕು, ಆ ತಾಯಿಯ ಕಣ್ಣೀರಿಗೆ ಬೆಲೆ ಸಿಗಲೇಬೇಕು. ಜೊತೆಗೆ ಇಡೀ ಕರಾವಳಿ ಭಾಗ ಈ ಒಂದು ಪ್ರಕರಣವನ್ನು ನೋಡುತ್ತೆ. ಯಾರು ತಪ್ಪು ಮಾಡಿದ್ದಾರೆ ಅಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಬಿ ಅಲರ್ಟ್. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ನಿಮ್ಮ ಕಣ್ಣ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ನೈಜ ಘಟನೆ, ಪುತ್ತೂರಲ್ಲಿ ನಡೆದಿರುವಂಥದ್ದು. ಸೊ ಹಾಗಿದ್ದಾಗ ಬಿ ಅಲರ್ಟ್. ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಪೋಷಕರು ಕೂಡ
ಎಚ್ಚರದಿಂದ ಇರಬೇಕು ಆ್ಯಂಡ್ ಮಕ್ಕಳು ಕೂಡ ಮೈ ಮರೆಯದಿರಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.